ವಿಶೇಷ ಅಂದರೆ 2015ರಿಂದ ಪ್ರೆಸ್ ಕ್ಲಬ್ ಪ್ರಶಸ್ತಿ ಅಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಹುಟ್ಟುಹಾಕಿಕೊಂಡಿದ್ದೇವೆ. ಈ ವರ್ಷ ದೊಡ್ಡ ಸಾಧಕರು ಅಮೈ ಮಹಾಲಿಂಗ ನಾಯ್ಕರು ಅಂತ, ಅವರು ಅದ್ಭುತ ಪ್ರಗತಿಪರ ಕೃಷಿಕ. ನಿಮಗೆ ಗೊತ್ತಿರ್ಬೋದು, ರಾಷ್ಟ್ರೀಯ ವಾಹಿನಿಗಳಲ್ಲಿ ಕೂಡ ನಮ್ಮ ಈ ಪ್ರೆಸ್ ಕ್ಲಬ್ ಪ್ರಶಸ್ತಿ ಅನೌನ್ಸ್ ಆದ ನಂತರ ಅವರನ್ನು ಪರಿಚಯ ಮಾಡುವ ಕಾರ್ಯ ಆಯಿತು. ನೀವು ಅವರನ್ನು ಮತ್ತೆ ಅವರ ಪರಿಚಯವನ್ನು ಕೇಳಿಕಿದ್ದೀರಿ, ಆದರೆ ಅವರ ಸಾಧನೆಯನ್ನು ನೋಡಿದರೆ ಎಲ್ಲರಿಗೂ ಬೆರಗಾಗುವಂಥದ್ದು. ದಿನ ಅವರು ಚಿಮಿನಿ ದೀಪದಲ್ಲಿ ಆ ಒಂದು ಸೊರಂಗವನ್ನು ತೋಡಿದಂತಹ ಒಂದು ಚರಿತ್ರೆ ಬಹಳ ರೋಚಕವಾದ್ದು. ದಿನವಿಡೀ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದರು. ರಾತ್ರಿ ಬಂದು ಮನೆಯಲ್ಲಿ ದೀಪವನ್ನು ಇಟ್ಟು ಸುರಂಗವನ್ನು ಮಾಡಿದ್ದಾರೆ. 7 ಸುರಂಗಗಳನ್ನು ಮಾಡಿ ತನ್ನ ಈ ಭೂಮಿಯನ್ನು ಫಲವತ್ತತೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ದೊಡ್ಡ ಸಾಧಕರು. ಇಡೀ ಕೃಷಿಯಾಗಿ ಬೇಕಾದಷ್ಟು ನೀರನ್ನು ಅವರು ಸ್ವತಃ ಸುರಂಗ ತೋಡಿಕೊಂಡು ಮಾಡಿದಂಥ ಒಬ್ಬ ದೊಡ್ಡ ಸಾಧಕ. ಅವರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ ಕಲಾವಿದರಿಗೆ ಗೌರವವನ್ನು ನೀಡಿದ್ದಾರೆ. ಪ್ರತಿ ವರ್ಷ ಬ್ಯುಸಿ ಆಗಿದ್ದರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪತ್ರಕರ್ತರಿಗಾಗಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತೇವೆ. ಅಲ್ಲಿ ಕ್ರೀಡಾಕೂಟದಲ್ಲಿ ಪತ್ರಕರ್ತರಿಗೆ ಬಹುಮಾನವನ್ನು ನೀಡುವಂಥದ್ದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಸ್ಟಡಿ ಟೂರ್ಗಳನ್ನಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಸಾಧ್ಯ ಆದ್ದು ನಮ್ಮ ಎಲ್ಲ ಪತ್ರಕರ್ತರ ಸಹಕಾರದಿಂದ. ಇವತ್ತು ಕೂಡ ತ್ವರಿತವಾಗಿ ರಾಜ್ಯಪಾಲರ ಕಾರ್ಯಕ್ರಮ ಇದೆ. ಹೀಗೆ ಬೇರೆ ಬೇರೆ ಒತ್ತಡದಲ್ಲಿ ಪತ್ರಕರ್ತರು ಇದ್ದಾರೆ. ಆದರೂ ಕೂಡ ಇಲ್ಲಿಗೆ ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ನಾನು ಸ್ವಾಗತಿಸುತ್ತಾ, ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನ್ನು ಮಂಗಳೂರು ನಿಮ್ಮ ಮುಂದೆಗೆ ಬಂದಿದೆ. ನಮಸ್ಕಾರ. ಮಂಗಳೂರು ಪ್ರೆಸ್ ಕ್ಲಬ್ನ ವಾರ್ಷಿಕ ಪ್ರೆಸ್ ಕ್ಲಬ್ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಿರಿಯ ಪತ್ರಕರ್ತ ಕೆ ಆನಂದ್ ಶೆಟ್ಟಿ ನೇತೃತ್ವದಲ್ಲಿ 2003ರಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಉದಯಿಸಿತು. ಆರಂಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿ ಆರಂಭಗೊಂಡ ಪ್ರೆಸ್ ಕ್ಲಬ್ 2007ರಲ್ಲಿ ಉರ್ವಾ ಮಾರ್ಕೆಟ್ ರಸ್ತೆ ಪಕ್ಕದಲ್ಲಿ 2 ಅಂತಸ್ತಿನ ಪತ್ರಿಕಾ ಭವನ ತಲೆ ಎತ್ತಿದಾಗ ಅಲ್ಲಿಗೆ ಸ್ಥಳಾಂತರಗೊಂಡಿತು. ಮಂಗಳೂರು ಪ್ರೆಸ್ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಒಂದೇ ಸೂರಿನಡಿ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಪತ್ರಿಕಾ ಭವನದಲ್ಲಿ ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮಂಗಳೂರು ಪ್ರೆಸ್ ಪತ್ರಕರ್ತರ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆ ಪತ್ರಕರ್ತರ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆಯುವುದರಲ್ಲಿ ಜಿಲ್ಲೆಯ ಹಲವು ಮಂದಿ ಪತ್ರಕರ್ತರ ಅಪಾರ ಶ್ರಮವಿದೆ. ಅಮೂಲ್ಯವಾದ ಸಮಯವನ್ನು ಹಿರಿಯ ಪತ್ರಕರ್ತರು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ತ್ಯಾಗ ಮಾಡಿದ್ದಾರೆ. ಪತ್ರಕರ್ತರಿಗೆ ಕರ್ತವ್ಯ ನಿರ್ವಹಿಸಲು ಪೂರಕ ವಾತಾವರಣ ಕಲ್ಪಿಸಲು ಪತ್ರಕರ್ತರಲ್ಲಿ ಒಗ್ಗಟ್ಟು, ಪರಸ್ಪರ ಸಹಕಾರ ಮನೋಭಾವ ಅವರಿಗೆ ಸುದ್ದಿ ಸಂಗ್ರಹಿಸಲು ನೆರವಾಗುವ ಉದ್ದೇಶದೊಂದಿಗೆ ಮಂಗಳೂರು ಪ್ರೆಸ್ ಕ್ಲಬ್ ಉದಯಿಸಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ಪ್ರೆಸ್ ಕ್ಲಬ್ ಅನನ್ಯ ಕೊಡುಗೆ ನೀಡಿದೆ. ಪತ್ರಕರ್ತರ ಸಂಘದ ವಾರ್ಷಿಕ ಕ್ರೀಡಾಕೂಟ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಎಲ್ಲ ನೆರವು ನೀಡುತ್ತಿದೆ. ಪ್ರತಿ ವರ್ಷ ನಡೆಯುವ ಪ್ರೆಸ್ ಕ್ಲಬ್ ದಿನಾಚರಣೆಯ ಸಂದರ್ಭದಲ್ಲಿ ಅನನ್ಯ ಸಾಧನೆಗೈದ ಪತ್ರಕರ್ತರನ್ನು ಗುರುತಿಸಿ ಗೌರವಿಸಲಾಗುತ್ತಿದೆ. 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಪತ್ರಕರ್ತರ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದ ಜಿಲ್ಲೆಯ ಸಾಧಕರನ್ನು ಗುರುತಿಸಿ ಗೌರವಿಸುವ ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನು 2015ರಲ್ಲಿ ಪ್ರಾರಂಭಿಸಲಾಗಿತ್ತು. 2015ರಲ್ಲಿ ಚೊಚ್ಚಲ ಪ್ರಶಸ್ತಿಯನ್ನು ಆಂಬ್ಯುಲೆನ್ಸ್ ಚಾಲಕಿ ಮಂಗಳೂರಿನ ಕುಳಾಯಿಗುಡ್ಡೆ ನಿವಾಸಿ ರಾಧಿಕಾ ಸಿಎ ಅವರಿಗೆ ನೀಡಲಾಗಿತ್ತು. 2016ರ ಪ್ರಶಸ್ತಿ ಶಂಕರನಾರಾಯಣದಲ್ಲಿ ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ ರೆನಿಟಾ ಮತ್ತು ಶಮಿತಾ ಹಾಗೂ ಕಡಬದಲ್ಲಿ ಏಮ್ಸ್ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಸಮೀರಾ ಮತ್ತು ಫೌಜಿಯಾ ಅವರಿಗೆ ನೀಡಿ ಗೌರವಿಸಲಾಗಿತ್ತು. 2017ರಲ್ಲಿ 3ನೇ ವರ್ಷದ ಪ್ರಶಸ್ತಿ 2 ಕೈಗಳಿಲ್ಲದಿದ್ದರೂ ಹಲವರ ಬಾಳಿಗೆ ಬೆಳಕಾಗುವ GK ಡೆಕೋರೇಟರ್ಸ್ ಎಂಬ ಸಂಸ್ಥೆಯನ್ನು ಕಟ್ಟಿದ ಮೂಡಬಿದ್ರೆಯ ಸಾಧಕ ಉದ್ಯಮಿ ಗಣೇಶ್ ಕಾಮತ್ ಭಾಜನರಾಗಿದ್ದರು. ಜೀವ ಜಲಕ್ಕಾಗಿ ಏಕಾಂಗಿಯಾಗಿ 7 ಸುರಂಗಗಳನ್ನು ಕೊರೆದ ಸಾಧಕ ಅಮೈ ಮಹಾಲಿಂಗ ನಾಯ್ಕ್ 2018ನೇ ಸಾಲಿನ ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ.
ಪ್ರೆಸ್ ಕ್ಲಬ್ನ ಅಭಿವೃದ್ಧಿಗೆ ಮಾಧ್ಯಮ ಸಂಸ್ಥೆಗಳು ಸಹಾಯ ಸಹಕಾರ ಬೆಂಬಲ ನೀಡಿದೆ. ಇದಕ್ಕೆ ಪ್ರೆಸ್ ಕ್ಲಬ್ ಆಭಾರಿಯಾಗಿದೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆದ ಶ್ರೀ ಗುರುಕಿರಣ್ ನಮ್ಮವರು ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೆಸ್ ಕ್ಲಬ್ನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಿರುವ ಮಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ TR ಸುರೇಶ್ ಅವರನ್ನು ಸ್ವಾಗತಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಶ್ರೀ ಆನಂದ್ ಶೆಟ್ಟಿ ಅವರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೆ, ವಿವಿಧ ಪತ್ರಿಕೆ ಮಾಧ್ಯಮಗಳ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಅಧಿಕಾರಿಗಳಿಗೆ ಹಾಗೂ ಎಲ್ಲರನ್ನು 3 ಸಂಸ್ಥೆಗಳ ಪರವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ನಮ್ಮ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರಿಗೆ ನಮ್ಮ ಜಗನ್ನಾಥ ಶೆಟ್ಟಿ ಬಾಳ ಅವರು ಹೂಗುಚ್ಛವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಗರ ಪೊಲೀಸ್ ಕಮಿಷನ್ TR ಸುರೇಶ್ ಅವರಿಗೆ ರಾಮಕೃಷ್ಣ D ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅವರು ಪ್ರೆಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು. ನಮ್ಮ ಮುಂಭಾಗದಲ್ಲಿ ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಪಾಂಡೇಶ್ವರ್ ಅವರಿದ್ದಾರೆ. ಅವರ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕ ಬ್ಯಾಂಕಿನ ಸೀತಾರಾಮ್ ಅವರಿದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಮತ್ತು ಬಾಲಕೃಷ್ಣ ಪುತ್ತಿಗೆ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಅವರನ್ನು ಕೂಡ ಈ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಅವರಿಗೆಲ್ಲರೂ ಕೂಡ ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಪುಷ್ಪರಾಜ್ ಅವರನ್ನು ನಾನು ವಿನಂತಿಸ್ತಾ ಇದ್ದೇನೆ. ನಾಯ್ಕ ಬಂಟ್ವಾಳ ತಾಲೂಕಿನ ಅಡ್ಯಾನರ್ಕ ಸಮೀಪದ ಅಮೈ ನಿವಾಸಿಯಾಗಿರುವ 73ರ ಹರೆಯದ ಮಹಾಲಿಂಗ ನಾಯ್ಕ ಅವರದ್ದು ಅದ್ಭುತ ಸಾಧನೆ. ಏಕಾಂಗಿಯಾಗಿದ್ದೇ ಅಪೂರ್ವ ಮತ್ತು ಅಪಾಯಕಾರಿ ಕೆಲಸದ ಮೂಲಕ ಜೀವಜಲವನ್ನು ತರಿಸಿ ಬೋಳುಗುಡ್ಡೆಯನ್ನು ನಂದನವನ ಮಾಡಿದ ಪ್ರಯತ್ನಶೀಲ ಪ್ರಗತಿಶೀಲ ಕೃಷಿಕ. ಕರಾವಳಿ ಜಿಲ್ಲೆಗಳಲ್ಲಿ ಕೃಷಿ ಕಾಯಕ ನಿಧಾನವಾಗಿ ಹಿನ್ನೆಲೆಗೆ ಸರಿಯುತ್ತಿರುವ ಸಂದರ್ಭದಲ್ಲಿಯೇ ಕೃಷಿಯೇ ಬದುಕಿಗೆ ಮೂಲಾಧಾರ ಎಂಬ ಕಲ್ಪನೆಯನ್ನು ಬಿತ್ತುತ್ತಿರುವ ಸಾಧಕ ಮಹಾಲಿಂಗ ನಾಯ್ಕ. ಕೃಷಿ ಕಾಯಕದ ಮೂಲಕ ಸ್ವಾವಲಂಬಿ ಜೀವನ ಸಾಧ್ಯ ಎಂಬುದನ್ನು ಆಧುನಿಕ ತಲೆಮಾರಿಗೆ ತೋರಿಸಿಕೊಟ್ಟಿರುವ ಸಾಧಕ. ಕೃಷಿಗೆ ನೀರು ಹಾಯಿಸಲು ಪಂಪ್ಸೆಟ್ಗಳ ಸೌಲಭ್ಯಗಳೇ ಇಲ್ಲದ ಕಾಲದಲ್ಲಿ ಹಿಂದಿನ ತಲೆಮಾರಿನವರು ಅವಲಂಬಿಸಿದ್ದ ಸುರಂಗ ನೀರಿನ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಇದೇ ವ್ಯವಸ್ಥೆಯಲ್ಲಿ ವಿದ್ಯುತ್ ರಹಿತವಾಗಿ ಗ್ರಾವಿಟಿ ನೆರವಿನಲ್ಲಿ ಕೃಷಿಗೆ ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿರುವ ಮಹಾಲಿಂಗ ನಾಯ್ಕ ಏಕಾಂಗಿಯಾಗಿ 7 ಸುರಂಗಗಳನ್ನು ಕೊರೆದ ಒನ್ ಮ್ಯಾನ್ ಆರ್ಮಿ. ಅಡಿಕೆ, ತೆಂಗಿನ ಮರ ಏರುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಕೃಷಿ ಕೂಲಿ ಕಾರ್ಮಿಕ ಮಹಾಲಿಂಗ ನಾಯ್ಕ 40 ವರ್ಷಗಳ ಹಿಂದೆ ಸ್ವಂತ ಊರಿನ ಕೃಷಿಕರ ತೋಟಗಳಲ್ಲಿ ದುಡಿಯುವಾಗ ಸ್ವಂತ ತೋಟ ಮಾಡುವ ಸ್ವಾವಲಂಬಿ ಜೀವನದ ಕನಸು ಕಂಡಿದ್ದರು. ಆದರೆ ಇದಕ್ಕಾಗಿ ಅವರಲ್ಲಿ ಜಮೀನು ಇರಲಿಲ್ಲ. ಭೂಮಾಲೀಕ ಅಮೈ ಮಹಾಬಲ ಭಟ್ಟ ಅವರ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಈ ಆದಾಯದಲ್ಲಿ ಅವರ ಸಂಸಾರದ ರಥ ಸಾಗುತ್ತಿತ್ತು. ಅದೊಂದು ದಿನ ಮಹಾಬಲ ಭಟ್ ಅವರು ಮಹಾಲಿಂಗ ನಾಯ್ಕರಿಗೆ 2 ಎಕರೆ ಜಮೀನು ನೀಡಲು ಒಪ್ಪಿಕೊಂಡರು. 1978ರಲ್ಲಿ ಮಹಾಬಲ ಭಟ್ಟರ ಬೆಂಬಲದಿಂದಾಗಿ 2 ಎಕರೆ ಗುಡ್ಡ ದರ್ಖಾಸ್ತು ರೂಪದಲ್ಲಿ ಮಹಾಲಿಂಗ ನಾಯ್ಕ ಅವರಿಗೆ ಪ್ರಾಪ್ತವಾಯಿತು. ಮನೆ ಕಟ್ಟಲು ಅಸಾಧ್ಯವಾದ ನೀರಿಲ್ಲದ ಇಳಿಜಾರು ಬೋಳುಗುಡ್ಡದಲ್ಲಿ ಕೃಷಿ ತೋಟ ಮಾಡುವುದು ಮಹಾಲಿಂಗ ನಾಯ್ಕ ಅವರಿಗೆ ಸವಾಲಾಗಿ ಕಂಡು ಬಂದರೂ ಅವರು ತನ್ನ ಪ್ರಯತ್ನ ಬಿಡಲಿಲ್ಲ. ಅಲ್ಲೇ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಸ್ವಲ್ಪ ಜಾಗ ಸಮತಟ್ಟು ಮಾಡಿಕೊಂಡು ಸಣ್ಣದೊಂದು ಗುಡಿಸಲು ಕಟ್ಟಿದರು. ಕುಡಿಯುವ ನೀರಿಗಾಗಿ ಪಕ್ಕದ ಮನೆಯವರನ್ನು ಆಶ್ರಯಿಸಿದ್ದ ಮಹಾಲಿಂಗ ನಾಯ್ಕ ಅವರಿಗೆ ಬಾವಿ ತೋಡಿಸಲು ಕೈಯಲ್ಲಿ ದುಡ್ಡಿರಲಿಲ್ಲ. ಬಾವಿ ತೋಡಿದರೆ ನೀರು ದೊರೆಯುವ ಸಾಧ್ಯತೆ ಕೂಡ ಇರಲಿಲ್ಲ. ಏಕಾಂಗಿಯಾಗಿ ಬಾವಿ ತೋಡುವುದು ಅಸಾಧ್ಯದ ಮಾತು. ಆಗ ಅವರಿಗೆ ಹೊಳೆದುದು ಸುರಂಗ ಕೊರೆತ.
ಅರ್ಧ ದಿನ ಕೆಲಸ, ಉಳಿದರ್ಧ ದಿನ ಮತ್ತು ರಾತ್ರಿ ಹೊತ್ತು ಸುರಂಗ ಕೊರೆಯುವ ಮೂಲಕ ಜೀವಜಲ ಹುಡುಕುವ ಭಗೀರಥ ಪ್ರಯತ್ನ ಅವರದ್ದು. ಮಹಾಲಿಂಗ ನಾಯ್ಕ ಮೊದಲು 30 ಮೀಟರ್ ಉದ್ದದ ಸುರಂಗ ಕೊರೆದರೂ ನೀರು ಸಿಗಲಿಲ್ಲ. ಇದರಿಂದ ನಿರಾಸೆಯಾಗದ ಅವರು ಮತ್ತೆ ಪ್ರಯತ್ನ ಮುಂದುವರಿಸಿ ಸೀಮೆ ಎಣ್ಣೆ, ತೆಂಗಿನೆಣ್ಣೆ ದೀಪದ ಬೆಳಕಿನಲ್ಲಿ ಪ್ರತಿ ವರ್ಷ ಒಂದರಂತೆ 25ರಿಂದ 30 ಮೀಟರ್ ಉದ್ದದ ಸತತ 5 ಸುರಂಗಗಳನ್ನು ಕೊರೆದರು. ಆದರೆ ಅವರ ಅಪಾಯಕಾರಿ ಪ್ರಯತ್ನಕ್ಕೆ ಫಲ ದೊರೆಯಲಿಲ್ಲ. ಅವರ ಪ್ರಯತ್ನವನ್ನು ನೋಡಿ ಹಲವರು ಗೇಲಿ ಕೂಡ ಮಾಡಿದ್ದರು. ಯಾರು ಏನೇ ಹೇಳಿದರೂ ತನ್ನ ಭಗೀರಥ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಸಿದ ಮಹಾಲಿಂಗ ನಾಯ್ಕ ಅವರಿಗೆ 6ನೇ ಪ್ರಯತ್ನ ಫಲ ನೀಡಿತು. ಈ ಪ್ರಯತ್ನದಲ್ಲಿ ನೀರು ಕಾಣಿಸಿತು. 25 ಮೀಟರ್ ಉದ್ದದ ಸುರಂಗದಲ್ಲಿ ಸಿಕ್ಕಿದ ನೀರಿನಲ್ಲಿ ಕೃಷಿ ಸಾಧ್ಯವಿಲ್ಲ ಎನ್ನುವುದು ಅವರಿಗೆ ಅರಿವಾಯಿತು. 6ನೇ ಸುರಂಗದ ಪಕ್ಕದಲ್ಲಿ ಇನ್ನೊಂದು ಸುರಂಗ ಕೊರೆದರು. 25 ಮೀಟರ್ ತಲುಪುವಾಗ ನೀರು ಕಾಣಿಸಿಕೊಂಡಿತು. ಮತ್ತೆ ಮುಂದುವರೆಸಿ 75 ಮೀಟರ್ ಉದ್ದದ ಸುರಂಗವಾಗುವ ಹೊತ್ತಿಗೆ ಯಥೇಚ್ಛ ನೀರು ಸಿಕ್ಕಿತು. ಆಗ ಅವರ ತೋಟದ ಕನಸು ಮತ್ತೆ ಗರಿಗೆದರಿತು. ಸುರಂಗದ ನೀರನ್ನು ಸಂಗ್ರಹಿಸಲು ಮಣ್ಣಿನ ಟ್ಯಾಂಕ್ ನಿರ್ಮಿಸಿದರು. ನೀರಿನ ಸಂಪನ್ನತೆಯಿಂದಾಗಿ ತೋಟ ಮಾಡುವ ಕನಸು ನನಸಾಯಿತು. ಗುಡ್ಡವನ್ನು ಸಮತಟ್ಟು ಮಾಡಿ ಭತ್ತ, ಅಡಿಕೆ, ತೆಂಗು, ಬಾಳೆ ಕೃಷಿ ಕೈಗೊಂಡರು. ಮಡದಿ ಲಲಿತಾ 3 ಮಕ್ಕಳು ಅವರ ಪ್ರಯತ್ನಕ್ಕೆ ಕೈಜೋಡಿಸಿದರು. ಬದುಕಿನಲ್ಲಿ ಎದುರಾಯಿತು ದುರಂತ. ಕೃಷಿಯಿಂದ ಆದಾಯ ಬರುತ್ತಿದ್ದರೂ ಅವರು ಹಿಂದಿನ ದುಡಿಮೆಯ ಕಾಯಕ ನಿಲ್ಲಿಸಿರಲಿಲ್ಲ. 14 ವರ್ಷಗಳ ಹಿಂದೆ ನೆಗಲಗುಳಿ ಎಂಬಲ್ಲಿ ಕೃಷಿಕರೊಬ್ಬರ ತೋಟದಲ್ಲಿ ತೆಂಗಿನ ಮರ ಹತ್ತುತ್ತಿದ್ದಾಗ ಮಹಾಲಿಂಗ ನಾಯ್ಕ ಆಕಸ್ಮಿಕವಾಗಿ ಕೆಳಗೆ ಜಾರಿ ಬಿದ್ದು ಗಾಯಗೊಂಡರು. ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆ ಸೇರಿದ ಮಹಾಲಿಂಗ ನಾಯ್ಕ 3 ತಿಂಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದರು. ಬಳಿಕ ಮನೆಗೆ ಮರಳಿದರು. ಚೇತರಿಸಿಕೊಳ್ಳುವ ಹೊತ್ತಿಗೆ 1 ವರ್ಷ ಕಳೆದಿತ್ತು. ದುಡಿದು ಉಳಿದ ಹಣ ಅವರ ಕಷ್ಟದ ಕಾಲಕ್ಕೆ ನೆರವಿಗೆ ಬಂತು. ಈ ಘಟನೆ ಬಳಿಕ ಅಡಿಕೆ, ತೆಂಗಿನ ಮರ ಹತ್ತುವ ಕಾಯಕದಿಂದ ಅವರು ನಿವೃತ್ತರಾದರು. ಆದರೆ ಕೃಷಿಯನ್ನು ಮುಂದುವರಿಸಿದರು. 1 ಎಕರೆಯಲ್ಲಿ ಕೃಷಿ. ಮಹಾಲಿಂಗ ನಾಯ್ಕ 1 ಎಕರೆಯಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಳು ಮೆಣಸಿನ ಕೃಷಿ ಕೈಗೊಂಡಿದ್ದಾರೆ. ಇನ್ನೊಂದು ಎಕರೆಯಲ್ಲಿ ಕಾಡು ಬೆಳೆಸಿದ್ದಾರೆ. ಗೇರು ಕೃಷಿಯೂ ಇದೆ. ಮಣ್ಣಿನ ಟ್ಯಾಂಕಿಯಿಂದ ವಿದ್ಯುತ್ನ ಖರ್ಚು ಇಲ್ಲದೆ ಗ್ರಾವಿಟಿ ಮೂಲಕ ಅಡಿಕೆ, ತೆಂಗು ಮತ್ತು ಬಾಳೆ ಗಿಡಗಳಿಗೆ ನೀರು ಉಣಿಸುತ್ತಿದ್ದಾರೆ. ಅವರ ತೋಟದಲ್ಲಿ 300 ಅಡಿಕೆ, 75 ತೆಂಗು, 200 ಬಾಳೆ ಗಿಡಗಳಿವೆ. ಹಟ್ಟಿ ಗೊಬ್ಬರ, ಕಾಂಪೋಸ್ಟ್ ಹೊರತು ಬೇರೆ ಯಾವುದೇ ಗೊಬ್ಬರದ ಬಗ್ಗೆ ಮಹಾಲಿಂಗ ನಾಯ್ಕ ಅವರಿಗೆ ಗೊತ್ತಿಲ್ಲ. ಜಮೀನಿನಲ್ಲಿ ಇಂಗುಗುಂಡಿಗಳ ಮೂಲಕ ಜಲ ಕೊಯ್ಲು ಮಾಡುತ್ತಾರೆ. 4 ವರ್ಷಗಳ ಹಿಂದೆ 2 ಬೋರ್ವೆಲ್ಗಳನ್ನು ತೆರೆದಿದ್ದಾರೆ. ಮೊದಲ ಬೋರ್ವೆಲ್ 400 ಅಡಿ ಸಾಗಿದ್ದರೂ ನೀರು ದೊರೆಯಲಿಲ್ಲ. 2ನೇ ಬೋರ್ನಲ್ಲಿ 370 ಅಡಿ ತಲುಪುವ ಹೊತ್ತಿಗೆ 1 ಇಂಚು ನೀರು ಸಿಕ್ಕಿದೆ. ಇದೀಗ ಬೋರ್ವೆಲ್ಗೆ ಪಂಪ್ ಸೆಟ್ ಅಳವಡಿಸಿದ್ದಾರೆ. ಸಾಲಕ್ಕಾಗಿ ಯಾವುದೇ ಬ್ಯಾಂಕ್ನ ಮೊರೆ ಹೋಗಿಲ್ಲ. ಕೃಷಿಯಲ್ಲಿ ದೊರೆತ ಆದಾಯದಿಂದ ಸ್ವಂತ ಮನೆ ಕಟ್ಟಿದ್ದಾರೆ. ಮನೆಗೆ ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯಗಳು ಬಂದಿವೆ. ಶಾಲಾ ಕಾಲೇಜುಗಳ ಮೆಟ್ಟಿಲು ಹತ್ತದ ಛಲಗಾರ ಮಹಾಲಿಂಗ ನಾಯ್ಕ ಅವರಿಗೆ ದುಡಿಮೆ ಎಲ್ಲವನ್ನೂ ನೀಡಿದೆ. ಮಹಾಲಿಂಗ ನಾಯ್ಕರ ಏಕಾಂಗಿ ಸಾಧನೆಯನ್ನು ದೂರದರ್ಶನ ತನ್ನ ವಾಟರ್ ವಾರಿಯರ್ ಧಾರಾವಾಹಿಯಲ್ಲಿ ಬಿತ್ತರಿಸಿದೆ. ಅವರಿಗೆ 2018ನೇ ಸಾಲಿನ ಮಂಗಳೂರು ಪ್ರೆಸ್ ಕ್ಲಬ್ ವರ್ಷದ ಪ್ರಶಸ್ತಿ ನೀಡಲು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ.
ಈಗ ನಮ್ಮ ಕುಡ್ಲದ ಲೀಲಾಕ್ಷ ಕರ್ಕೇರವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಆಯ್ಕೆ ಸಮಿತಿಯಲ್ಲಿ ಬಾಲಕೃಷ್ಣ ಗಟ್ಟಿಯವರಿದ್ದರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದು ಒಂದು ಕಲೆಯ ನಾಡು, ಸಂಸ್ಕೃತಿಯ ಬೀಡು. ಅದೇ ರೀತಿ ಸುಶಿಕ್ಷಿತರ ನಾಡಿಗೆ ತಕ್ಕ ಹಾಗೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಎಲ್ಲ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಮತ್ತು ಅಭಿವೃದ್ಧಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಕಲೆ ಮಾಧ್ಯಮ ಸ್ನೇಹಿತರಲ್ಲೂ ಕೂಡ ಇದೆ. ಅದನ್ನು ಇವತ್ತು ಅವರ ಒಂದು ದಿನಾಚರಣೆ ಮೂಲಕ ಇವತ್ತು ತೋರಿಸ್ತಾ ಇದ್ದಾರೆ. ಅವರಲ್ಲೂ ಕೂಡ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದೆ. ನಾವು ಬರೀ ಪತ್ರಕರ್ತರೇ ಅಲ್ಲ, ನಮ್ಮಲ್ಲೂ ಕೂಡ ಸಾಹಿತ್ಯ, ಸಂಸ್ಕೃತಿ, ಕಲೆ ಇದನ್ನು ತೋರಿಸ್ಕೊಟ್ಟು ಇವತ್ತು ಒಂದು ಅವರ ದಿನಾಚರಣೆ ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಎಲ್ಲರೂ ಸೇರಿಕೊಂಡು ಇವತ್ತು ಈ ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ದಿನಾಚರಣೆಯಲ್ಲಿ ಪ್ರಮುಖವಾಗಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು. ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಜಿಲ್ಲೆಗೆ ಒಂದು ಸಾಮಾನ್ಯ ರೈತ ಏನು ಮಾಡಿಕೊಡ್ಬೋದು ಮತ್ತು ಒಂದು ಕೃಷಿಕನಾಗಿ ಯಾವ ರೀತಿಯ ಯಾವ ಒಂದು ವಿಜ್ಞಾನಿಯೂ ಮಾಡದ ರೀತಿಯಲ್ಲಿ, ಯಾವುದೇ ಒಂದು ಸರ್ಕಾರ ಕೂಡ ಮಾಡದ ರೀತಿಯಲ್ಲಿ ನಾನು ಸ್ವ ಇಚ್ಛೆಯಿಂದ ಮತ್ತು ನಾನು ಒಂದು ಹಠ ಮಾಡೇ ತೋರಿಸ್ತೀನಿ, ಎಷ್ಟೇ ಫೇಲ್ಯೂರ್ ಆದರೂ ಪರವಾಗಿಲ್ಲ ಅದನ್ನು ಮಾಡ್ತೀನಿ, ಅದರಲ್ಲಿ ಸಕ್ಸಸ್ ತಗೋತೀನಿ ಅಂತ ಹೇಳಿ ಒಂದು ಶ್ರದ್ಧೆಯಿಂದ ಇವತ್ತೊಂದು ಕೆಲಸ ಮಾಡಿ ಅವರು ತೋರಿಸಿದರೆ. ಅವರು ಒಂದು ಶ್ರಮನ ಯಾವ ಸರ್ಕಾರ ಕೂಡ ಮಾಡದೇ ಇದ್ದರೂ ಕೂಡ ನಮ್ಮ ಪ್ರಶಸ್ತಿಯನ್ನು ಈ ಪತ್ರಕರ್ತರು ಇವತ್ತು ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ, ಅವರಿಗೆ ಒಂದು ಗುರುತಿಸಿದ್ದಾರೆ. ಅವರಿಗೆ ನಾನು ಪತ್ರಕರ್ತರನ್ನು ಅವರನ್ನು ಗುರುತಿಸೋದಕ್ಕೆ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮಹಾಲಿಂಗ ನಾಯಕರಿಗೂ ಕೂಡ ನಾನು ಅವರ ಒಂದು ಶ್ರಮಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರು ಬರೀ ಅವರ ಒಂದು ಏನು ಪ್ರಜಾಪ್ರಭುತ್ವದಲ್ಲಿ ಒಂದು ಮಾತನಾಡುವ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನಿದೆ ಅದನ್ನು ಎತ್ತಿ ಹಿಡಿಬೇಕಾದ್ರೆ ಮಾಧ್ಯಮ ಬೇಕೇ ಬೇಕು. ಅದರ ಮುಖಾಂತರ ತಮ್ಮ ಜನರ ಫ್ರೀಡಮ್ ಆಫ್ ಸ್ಪೀಚನ್ನು ಎತ್ತಿ ಹಿಡಿತಾ ಇದ್ದಾರೆ. ಆ ಫ್ರೀಡಮ್ ಆಫ್ ಸ್ಪೀಚ್ ಎತ್ತಿ ಹಿಡಿಬೇಕಾದ್ರೆ ಅವರಿಗೂ ಕೂಡ ಸಾಕಷ್ಟು ಕಷ್ಟ ದಾರಿಗಳು ಬರ್ತಾ ಇದ್ದಾವೆ. ಭಾಳಷ್ಟು ಜನ ಅವ್ರು ಚೆನ್ನಾಗಿ ಅವ್ರ ಬಗ್ಗೆ ಬರೆದ್ರೆ ಮಾಧ್ಯಮದವ್ರು ಒಳ್ಳೆಯವರು ಅಂತ ಹೇಳ್ತಾರೆ, ಅವ್ರ ಬಗ್ಗೆ ಕ್ರಿಟಿಸಿಸಮ್ ಮಾಡಿದ್ರೆ ಮಾಧ್ಯಮಗಳ ಮೇಲೆ ಅವರು ಬೇರೆ ಥರ ಮಾತಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ಮಾಧ್ಯಮದವ್ರ ಮೇಲೆ ಅವ್ರ ಪರವಾಗಿದ್ದರೆ ಚೆನ್ನಾಗಿರ್ತಾರೆ, ಇಲ್ಲದೇ ಇದ್ದರೆ ಅವ್ರ ಮೇಲೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಹಲ್ಲೆ ಮಾಡಲಿಕ್ಕೂ ಹೇಸ್ತಾ ಇಲ್ಲ, ಹಲ್ಲೆ ಮಾಡಲಿಕ್ಕೆ ಹೋಗ್ತಾರೆ. ಆ ಒಂದು ಖಂಡನೀಯ ವಿಷಯ ಅದು. ಯಾವುದೇ ಒಂದು ಮಾಧ್ಯಮದವ್ರ ಮೇಲೆ ಒಂದು ಸಣ್ಣ ವಿಚಾರಕ್ಕೆ ಅವ್ರ ಮೇಲೆ ಹೊಗಳು ಬರೆದ್ರೆ ಭಾಳ ಒಳ್ಳೆಯವರು, ಒಂಚೂರು ಇದ್ದ ಹಾಗೆ ಬರೆದ್ರೆ ಅವರಿಗೆ ಕೆಟ್ಟವ್ರು ಹಾಕ್ತಾರೆ. ಅದು ಗಾದೆನೇ ಇದೆ. ಹಾಗಾಗಿ ಒಂದು ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದು, ಮಾಧ್ಯಮದವ್ರನ್ನ ನಿಂದಿಸೋದು ಒಂದು ದೊಡ್ಡ ಅಪರಾಧ ಅಂತ ಹೇಳಿ ನಾನು ಭಾವಿಸ್ತೀನಿ. ಮಾಧ್ಯಮದವರಿಗೆ ಯಾವಾಗಲೂ ಗೌರವ ಕೊಡಬೇಕು. ಅವರಿಗೂ ಒಂದು ಧರ್ಮ ಅನ್ನೋದಿದೆ, ಮಾಧ್ಯಮದವರಿಗೆ ಪತ್ರಿಕಾ ಧರ್ಮ ಇದೆ, ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರನ್ನ ಮಾಧ್ಯಮದವರನ್ನು ನಾವು ಗೌರವಿಸಬೇಕು. ಅದೇ ರೀತಿ ಮಾಧ್ಯಮದವರು ಕೂಡ ಸಾರ್ವಜನಿಕರಿಗೆ ಮತ್ತು ಸತ್ಯಕ್ಕೆ ಒಂದು ಬೆಲೆ ಕೊಟ್ಟು ಅವರು ಬರಿತಾ ಇದ್ದಾರೆ. ಅವರ ಯಶಸ್ಸು ಬರಲಿ. ಪತ್ರಿಕಾ ದಿನಾಚರಣೆ ಇವತ್ತು ಪತ್ರಕರ್ತರ ದಿನಾಚರಣೆ ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸಿ ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ, ನಾನು ಅರ್ಜೆಂಟಾಗಿ ತುರ್ತಾಗಿ ಹೋಗಬೇಕಂದ್ರೆ ನನಗೆ ಅನುಮತಿ ಕೊಡಬೇಕು ಅಂತ ಕೇಳಿಕೊಂಡು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಧನ್ಯವಾದಗಳು. ಕೂಡ ನಾವು ಇಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಕೃಷಿ ಮಲ್ತಂಡು ಐಟು ಖುಷಿ ಉಂಡು ಪನ್ಪೊನೇನು ಆರು ತೆರಿಯೊಂದೇರು ಆರು ಎಂಚ ಆ ಸಾಧನೆ ಮಲ್ತೇರು. ಆ ಸಾಧನೆ ಮಲ್ಪನಾಗ ಊರ್ದಾಗ್ಲಿ ಪೂರ ಎಂಚ ಆರಿನ ತೆಲ್ತೇರು. ದೀಪ ಪತ್ತದ ಸೊರಂಗನು ತೋಡ್ನಾಗ ಊರ್ದಾಗ್ಲಿ ಪನೊಂತೇರಿಗೆ ಬೇರೆ ದಾನೆ ಬೇದದಲ್ಲ ಬೇಲೆಜ್ಜಿ ಬಂದು ಅಂಚ ಆ ನಿಂದನೇನ ಪೂರ ಗೆತೊಂದು ಐಡ್ದು ಬೊಕ್ಕ ಈ ಸಾಧನೆನ ಮಲ್ತೇರು. ಒಂದು ಸಾಧ್ಯನ ಪನ್ಪುನ ಪ್ರಶ್ನೆ ಆರೆಗ ಆರಂಬೋಡು ಕಾಂಡ ಇಜ್ಜ ಗೊತ್ತುಜ್ಜಿ ಆಂಡ ಆರು ಇಂಚಿನೊಂಜಿ ಸಾಧನೆ ಮಲ್ಪೆರ ಸಾಧ್ಯ ಉಂಡು ಪನ್ಪುನೇನು ಆರ್ನ ಮನಸ್ಸುಡು ಆರು ದೃಢ ಮಲ್ತನಿಡ್ದು ಬೊಕ್ಕ ಈ ಸಾಧನೆಗೆ ಆರು ದುಂಪೋಯ್ರು. ಆರು ತನ್ನ ಸಾಧನೆಯಾಗಿ ಬೋಡದು ನೀನು ಮಲ್ತಿನತ್ತು ಆರೆಗೆ ಆ ಕೃಷಿ ಮಲ್ಪೊಡಿತ್ತಂಡು ಅದಕ್ಕೋಸ್ಕರ ಆರು ಮಲ್ತೇರು. ಆರು ಈ ಪ್ರಶಸ್ತಿಗೋಸ್ಕರ ಮಲ್ತದಿಲ್ಲ ಅತ್ತು.
ಇಂಚಿನ ಒಂಜಿ ಮಲ್ಲ ಸಾಧಕರು ನಮ್ಮ ದುಂಬುಡುಲ್ಲೇರು ಆರ್ನ ಸಾಧನದ ಬಗ್ಗೆ ರಡ್ಡ ಪಾತ್ರ ಬಂದು ಮಹಾಲಿಂಗ ನಾಯಕ ಎರಡ ಯಾನೆ చాడుతో అన్నట్టు కేండాను ఈ పని జాగే సిక్కు అందు అతను అంటారు అಲ್ಪ ఉండి ఆ పని జాగే ఈ అಲ್ಪ కులోన్ల ನೀರು ಮಂತರಿದ್ದಿ ಈ ಸೇನೇರನ್ನು ಕೊನತ್ತ ಅಳತ್ತೆ ಮಂತದೆ ಕುಲ್ಲಲ ಅಂಚ ಅಲ್ಪ ಆರು ಜಾಗೆ ಅಕ್ಲೆ ಸ್ವಾಧೀನ ಆಯ್ತಿಲ್ಲ ಎಂಕ್ ಕೊರಿಯರು ಕೊರತು ಒಂಜಿ ಐಟು ಒಂಜಿ ಪಗೆಲೇನು ಕೆಲಸ ಹೋಗ್ತು ಕೂಲಿ ಕೆಲಸ ಹೋಗ್ಪುಣೆ ಎಂಕ್ ಬೇಲೆ ಹೆಚ್ಚಿಗೆ ಬಜ್ಜಿ ಪುಣ ಮರ್ದು ಉಡ್ಪುಣ ಇಂದು ಕೆಲಸ ಜಾಸ್ತಿ ಸಾರಿಗೆ ಪುಣ ಉಕ್ಕ ಎನ್ನ ಬೇಲೆ ಸೂತ್ತ ಅರವಂಡರು ಈ ಮುಳ್ಪಾಡು ಒಕ್ಕಿಯಲ್ಲಿ ಬಾರ ಬಳ್ಳಿ ಅಲ್ಪ ಜಾಗ ಉಂಡತ್ತ ಆ ಇಟ್ಟು ಕುಲೋಲ್ಲ ನೀರು ಮುಳ್ಪಾಡು ಸಿರ್ತದ್ದು ಕೊಂಡತ್ತು ಪರೋಡ್ಲ ಎಂಕ್ಲೆ ಇಲ್ಲ ಗಂಡರು ಅಂಚ ಎಂಕ್ ಆರು ಜಾಗ ಕೊರ್ನೆ ಇಡ್ತಾರ ಏನು ಒಂಜಿ ಪಗೆಲು ಕೆಲಸ ಹೋಗ್ಪುಣ ಇರ್ಲು ಬರ್ತದೆ ಇಲ್ಲಾರ್ದು 16 ಗಂಟೆ ರಾತ್ರಿ ಮುಟ್ಟ ಕೆಲಸ ಸುರುಟು ಒಂಜಿ ಸೊರಂಗ ಐತೆ ಒಂಜಿ ವರ್ಷ ಅವು ಜರಿದು ಕೊಂಡು ನೀರಿದ್ದಿ ರಡ್ನೆ ಸೊರಂಗ ಇರ್ತದೆ ಅವಳು ಅಂಚೆನೆ ಅಂಡು ಮೂಜನೆ ಎತ್ತಿನ ಐಟ್ಲ ನೀರಿದ್ದಿ ಒಂಜಿ ಗುವೆಲು ಎತ್ತೆ ಬಂಗ ಆತದು ಒರಿಯೇ ಪಂಡ ಐಕೆ ಜನ ಜೋಕ್ಲು ಪೂರ ಎಲ್ಲಿ ಅಪ್ಪಾಗ ಸಾಲೆ ಅಂತಾರೆ ಅಪ್ಪ ಪೆರ್ಬರ್ ರಡ್ನೆ ಸರ್ತಿ ತಾನೇ ಹೇಳ್ತೇವೆ ಅಂಟ ನಾನು ಓಡ್ಚಿ ಮುಲ್ಪ ನೀರಿದ್ಯಾ ತಾನೆ ಐನು ಬುಡ್ಡಿಯೇ ಅಂಡ್ಲ ಉಂಟ ಮಿತ್ತು ಗೊತ್ತು ದತ್ತೆ ಗುಡ್ಡದ ಸರೇಟ್ ಗೊತ್ತು ಐಕೆ ಮಾತಾಡೋ ಅನಿ ಅದನ್ನು ಅಲ್ಪ ಹಾಗೆ ಸಿರ್ತು ನೀರು ಸಿಕ್ಕಿ ನನ್ನ ಮಿತ್ತದಾಯ್ತು ನೀರು ಸಿಕ್ಕುನೆ ಉಂಡ ಸೂಡು ಈ ಮಣ್ಣಟ್ಟು ನೀರು ಉಂಡೋದು ಏನೊಂದು ಸಾಧನ ಅಲ್ದು ಪೋತು ಒಂಜಿ 25 ಮೀಟ್ರ್ ಪೋನಾಗ ನೀರು ಸಿಕ್ಕಂಡು ಒಂಜಿ ಪನಿ ಇತ್ತು ಬೇಕಾರು ಬುಕ್ಕಲ್ಲ ಒಂಜಿ 3 ಮೀಟ್ರ್ ಎತ್ತರ ಪೆರ್ಪ ಎತ್ತೆ ಅವು ಎತ್ತು ನಾವು ದುಂಬು ಹೋದಾನ ಒಂದು 25 ಮೀಟ್ರ್ ಪೆರ್ಪ ನೀರು ಸಿಕ್ಕಂಡು ಐದನೇ ದುಂಬುಗೊಂಡ ಇತ್ತ 72 ಮೀಟರ್ ಆತಂದು ಅಂಚೇನು ಹೇಳ್ತಾರೆ ನೀರಿಗೆ ಆ ಟೈಮ್ ಏನು ರಡ್ಡು ಬುಲ್ಲೆ ಕೇಯಿ ಮಲ್ತೆ ಮೊರಂಪುಟ್ಟೆ ಮಣ್ಣು ಕೊಂಡದ್ದು ಪಾಡ್ದು ರಡ್ಡು ಬುಲ್ಲೆ ಕೇಯಿ ದೆತ್ತು ಏನೆಲ್ಲ ಸುಗ್ಗಿಲ್ಲ ಒಂಜಿ ಹೆಚ್ಚು ಕಡಿಮೆ ಒಂಜಿ 10 ಮುಡಿ ಬಾರಿಸಿ ದೆತ್ತಿದ್ದೇನು ಆಜಿ ಸಿಂಗೋಲ್ದ ಜೀವನ ಬೋತುಂಡು ಐಟು ಅಪ್ಪಗ 5 ತೂಕದಾನೆ ಅಂಡು 5 ತೂಕ ಜೋಕುಲೆಗೆ ಅಂತದ್ದು ಆಕಲು ಸಾಲೆ ಹೋಗಂತ ಜೋಕುಲೆಗೆ ಏನು ಇದು ಸಜತ್ತು ದೇವು ಕಂಡು ಅಂತಂದು ಅಡೆ ಎರುಗೊಂಡಾರ ಸಾಧ್ಯ ಇದ್ದೆ ಅಂಡು ಐಕೆ ಮುಕ್ಲೆ ಮಗಲೇನು ಕೊರನೆ ಹಿಡ್ದು ಐಕೆ ದೈ ಬಾಡ್ಯಾನು ಐಟು ದೈ ಬಾಡ್ತಾನ ಐಟು ಸಾರೆ ದೈ ಬುಕ್ಕ ಒಂಜಿ ಮುನ್ನೂದು ಕಂಗು ಬುಕ್ಕ ಕೊಕ್ಕೊ ಎಡ್ಡೆ ಒಂಚಿ ಬಾರೆ ಇತ್ತ ಅಂತ ಬೆರಕ್ಕೆ ಮಿಶ್ರ ಮಾಡ್ತದ್ದು ಮಾಡ್ತೇವೆ ಅಂಡ್ಲ ಏನು ಇಲ್ಲಿ ಅಟ್ನಲ್ಲ ಸಾಲ ತೀಜಿ ಜೋಕ್ಲೆ ಮುಜ್ಜನಕ್ಲ ಮದ್ಮೆ ಆಲ್ತುಂಡು ನಮ್ಮ ಒಂಜಿ ಗಾದೆ ಕೊಂಡು ಹಸೆ ಇದ್ದಷ್ಟೇ ಕಾಲು ಚಾಚಬೇಕು ಅಂದ ಪಂಡ್ರೆ ಏತಂದು ಎಂಕ ಆದಾಯ ಅಷ್ಟು ಸಿಕ್ಕೊಂಡು ಆತೇ ಮುಂದೆ ಸಾಯ್ನೆ ಮಾತಾಡಂಡಾರ ಅವು ನಾನು ಈತ ಮಿತ್ತು ಗೊತ್ತು ಕೆಲಸ ಅಂತ ನೀರು ಸಿಕ್ಕೇರೆ ಉಂಟಾಯ್ತು ಸೂಪೆ ಅನ್ನೋದು ಒಂಜಿ ಸಾಧನ ಆಗ್ತದೆ ಒಯ್ಕ ಸಾಧನೆ ಓಡು ವಾಜ್ ಜಾಗ ಇಟ್ಲ ಒಂಜೆಟ್ಟು ಸಿಕ್ಕು ಜನ ದಾಟಿಗೆ ಬಿಟ್ಟಾರ ಅಲ್ಲಿ ಹಂಗೆ ಸಾಧನೆ ಆಡ್ಬೋದು ಸಾಧನೆ ಆಡ್ತಾರೆ ನಿಜವಾದ ಆಪಾಲ ದೇವ್ರು ನಂಗೆ ಕೊರ್ಪೇರು ಖಂಡಿತ ಕೊರ್ಪೇರು ಇತ್ತ ಏನು ಈತ್ನಾಡ ಗೌರ್ಮೆಂಟ್ ಸವಲತ್ತು ಒಯ್ಕೋಲ ಈತ್ನಾಡ ಎತ್ತೀಜಿ ಪಂಡ ಐಟ್ಟು ಏತು ಉತ್ಪತ್ತಿ ಬರ್ತಂಡು ಆತೇಟ ನಿಮೂರ್ತಿ ಅಂತಂದು ಅವು ಅಂಚೆ ಮಾಡ್ತು ಒಂಜಿ 10-30 ವರ್ಷ ಅನ್ನಾಗ ವರ್ಣಸ ಸುಬ್ರಾಟ್ರೇನ ಮಗೆ ಮೂರ್ತಿ ಅನ್ಯರು ಬರ್ತಾರೆ ಎಣ್ಣೆ ಇಲ್ಲಾಡಿ ಅವು ಸಾವಯವ ತಕ್ರಮಟ್ಟು ಬರ್ತಿನವರು ಐನು ಸುಣಾಂಡರು ಹಿಂದಿಯರ ಜಾಗ ಹಿಂದಿಯರು ನಾವು ಅವು ಅವಳೆ ಪೂರ ಹಿಂಗು ಗುಂಡಿ ಅವು ಇಂದು ಪೂರ ಏನು ಮಾಡ್ತಂತೆ ಐಕೆ ಬಂಡರು ಇಂದು ನಿನ್ನ ಜಾಗೇನ ಅಂದು ಅವಡ ಅವೇ ವರ್ಷ 2004 ಎಂಕ ಸನ್ಮಾನ ಮಾಡ್ತೀರು ಯಾರು ಮೂರ್ತಿ ಅಣ್ಣೆಲ್ಲ ಅಶ್ವಿನ ಮೇಡಮ್ಲ ಅವು ಸನ್ಮಾನ ಇಂಬರು ಟಮಾಲ್ಪಾಯ್ನ ಅರ್ನ ಅಮ್ಮೇರ ಮೂರ್ತಿ ಇಂದು ಸುಬ್ರಾಟ್ಲಾಡು 5 ತೂಕ ಸನ್ಮಾನ 2 ಸರ್ತಿ ಬೆಂಗಳೂರು ತಾಂಡು ಮುಲ್ಪ ಕುಡ್ಲಾಟೆ 2-3 ಸರ್ತಿ ಆಂಡು ಬುಕ್ಕ ಕೇರಳ ಮಾರಾಟ ಸಂಘಟ ಆಂಡು ಬುಕ್ಕ ಧಾರವಾಡ ಹೋದೆ ನಮ್ಮ ಪಡ್ಲೆ ಅನ್ನೆರ್ಲೆ ತೊಂದೋಯ್ನೆ ಒಂಜಿ ಪುಸ್ತಕ ಬುಡ್ಗಾಡು ಅಂತಾರೆ ಆಂಡು ನಿಜವಾದ ಒಯ್ಕಲ ನಮ್ಮ ಸಾಧನೆ ಕೊಡು ಸಾಧನೆ ಇತ್ತಿನ ಏತು ಗುಡ್ಡೆ ಬಜಿ ಮುಳ್ಳಿ ಅವಂತನ ಇಟ್ಟು ಬೇತೆ ದಾಲ ಇದ್ದೆ ಅಂಡು ಮುಳಿತ ಗುಡ್ಡೆ ಅಂದೇ ಇತ್ತು ನಾವು ಸುಧಾರ
ಅನ್ನೆರ್ನಾಕ್ಲಿಂದು ಇನಿ ಇತ್ತೆ ಸೂನಾಗ ಮಾಂತರ್ಲ ಅನ್ಪೇರು ಈತು ಎಡ್ಡೆ ಆಯ್ನ ಹೆಂಚಂಗ್ ಸಾಧಾರಣ 3 ಸನ್ಮಾನ ಮಾಡ್ತೀನಿ ಬುಕ್ಕು ಮಾಂತ ಇಲ್ಲಡೆ ಬತ್ತದ ಒಂದು ಗ್ಲಾಸ್ ನೀರು ಬರೆದು ಬೋಪೇರು ಇಂಕ ಅವು ಸಮಾಧಾನ ದನೆ ನೀರು ಇದ್ದೇನ ಜಾಗ ಹಿಡಿದು 10 ಜನ ಬರ್ತದ ನೀರು ಬರೆದು ಬೋಪನೆ ಅಂತ 5 ಮಲ ಭಾಗ್ಯದಾಯ್ತು ಉಂಟು ಇಂಕ ಪೈಸೆ ಐಟಿಂದೇಟು ಏನು ಅತ್ತ ಸನ್ಮಾನ ಸಿಕ್ಕುಲ್ಲ ಏನು ಮಾಡ್ತಾನೆ ಆರು ಗುರ್ತದ ಆರು ಯಾರು ಇಂದು ಈತು ಮಾಂತ ಪೋಯರ ಗುರ್ತ ಅಂತಾನೆ ಆರು ಸುಬ್ರಾಟ್ರೆ ಮಾಗೆ ಮೂರ್ತಿ ಅನ್ನೇರು ಇತರ ಏನು ಇತ್ತಲ್ಲ ಇನ್ನು ಇಂದು ಗುವೆಟ್ಟಿನ ಕಪ್ಪೆದೆಲ್ಲ ಕಲ್ಪನೆ ಇರ್ತದೆ ಆರು ಸೋಯ್ಪಾಯಿನ ಸಾಧ್ಯವು ಅಪ್ಪ ಸಾಧ್ಯ ಸೋಯ್ಪಾಡೋಣ ಅಡಿಗಟ್ಟಿ ಬೋಡತ್ತ ಇತ್ತು ಅಡಿಗಟ್ಟಿದ್ದ ಸಾಧಿ ಸೋಯ್ಪಾದಾಯ್ತು ತಗೊಂಡು ಅಂಚೆ ಆರು ಅಡ್ಡಿ ಕೊರನೆ ಇರ್ತಾರ ಮಾಬಾಲಟ್ರ ಅಡ್ಡಿ ಕೊರನೆ ಇರ್ತಾರ ಎಂಕ್ ಬೇರೆ ಗುರುತು ಸಾಯರು ಸುಬ್ರಾಟ್ರು ಅವು ಇನ್ಕು ಇದೇ ಬರಿಯರ ಕಾರಣ ಆರೇಡ್ತಾತು ಇದ್ದಿಂದಂటే ಏನೋ ಗುವೆಲ್ಟದ ಕಪ್ಪೆ ಗುವೆಲ್ಟೇ ಬಾಕಿ ಉಂದು ಅವಾಗ ಮಾ ಅಂತಿಲ್ಲ ನಿಜಾದ ಕೃಷಿದು ನಷ್ಟ ಇದ್ದಿ ಎನ್ನ ಮಟ್ಟಿಗೆ ಇತ್ತ ನಷ್ಟ ಒಂದು ಸೋಜುಜಿ ತಾನೆ ಒಂಜಿ ಹತ್ತಾನೆ ಒಂಜಿ ಬುಲೆಟ್ ಅವು ಅಡ್ಜಸ್ಟ್ ಸರಿ ಮಾಡ್ತೋನೆ ರಾಬುಂಡು ಇತ್ತ ಒಂಜಿ ವರ್ಷ ದಾಲ ಇದ್ದಂದ ಆಪನ ಟೈಮ್ಲ ಉಂಡು ಅಂಚೆ ಇದ್ದಂದ ಅನ್ಲ ಮಗಲ ವರ್ಷ ಅಯ್ನ ಫಲ ಸಿಕ್ಕುಂಡು ಏನು ಇತ್ತೆಲ್ಲ 5 ಹೆಚ್ಚಿಗೆ ಕೆಲಸ ಅನಿಸುತ್ತೆ ಒಂಜಿ 10-15 ವರ್ಷ ಏನು ಸಾರೇರ್ದು ಗುರ್ತು ಅಯ್ಯರ್ದು ಅಂತೆ ಪಿತಾಯಿ ಬೆಲೆ ಒಬ್ಬನು ಇದ್ದಿ ಇಲ್ಲಾರ್ದೆ ಕೆಲಸ ಅಂತಂದಿಲ್ಲ ಇಲ್ಲಿ ಎಂಟು ವಿದ್ಯಾಭ್ಯಾಸ ಇದ್ದಿ ಆಂಡ್ಲ ವಿದ್ಯಾಭ್ಯಾಸ ಇದ್ದೆ ಅನ್ಲ ಆ ಕೃಷಿನೇ ಏನು ಬಿಡ್ತಿದ್ದಿ ತಾನೆ ಎನ್ನ ಹಿಂದಕ್ಕೆ ಏನು ಪೋತೆ ಇನಿ ಮಾಂತ್ರಲ್ಲ ಅನ್ಪೇರು ಅವು ಎಂಚ ಆತ್ಮ ಸಾಧನೆ ಮಾಡ್ತೀನಿ ಅಂದು ಪಂಡ ನೀ ಉಂಡ ಇದ್ದವನು ಸೂಡು ಅಂದರೆ ಎನ್ನೊಂಜಿ ಆಟೋ ಆಯಿತು ಆ ಜಾಗ ಇಟ್ಟು ಅಪ್ಪ ಎಂಚಿನ ಗುಡ್ಡ ಎಲ್ಲ ನಮ್ಮ ಸಾಧನೆ ಬೋಡು ಸಾಧನೆ ಬೇತೆರ ಟೈಮ್ ಖಂಡಿತ ಬಿಡ್ತು ಇರ್ತಾನೆ ಅವು ಬೋಡ್ಸಿ ಅವು ನೀರು ಸಿಕ್ಕಂದ್ರೆ ದಾಯ್ತೆಗೆ ಅಂದು ಇದು ಜೋಕುಲು ಉಳ್ಳೇರು ಜೋಕ್ಲು ಎಂಕ್ ವಿದ್ಯಾಭ್ಯಾಸ ಇದ್ದಾಡ್ಲ ಜೋಕ್ಲಿಗೆ ಮುಜ್ಜನ ಜೋಕ್ಲು ರಡ್ಡ ಅನ್ಲ ಒಂಜಿ ಪೊಣ್ಣುಲ್ಲ ಅಕ್ಲಿಗೆ ವಿದ್ಯಾಭ್ಯಾಸ ಕಲ್ಪದು ಬಿಡ್ತೆ ಎಂಕು ಬಂತರು ದುಂಬದಾಕ್ಲದಾನೆ ಆಳ್ತಾರು ಈ ಬೆನ್ನೇರ ಹೊಲ ಜಾಗ ಎಲ್ಲ ಇದ್ದಿ ಬೆನ್ನೇರ ಹೊಲ ಅಂದು ಬೆಂದುಂಡು ಐಕೋಡದ ಏರ್ಲ ಪನಿ ಇತ್ತ ಜಾಗ ಇದ್ದಾನಾಗಲು ಕೃಷಿ ಮಾಡ್ಬೋದು ನಿಜವಾದ ನಾವು ಪೇಂಟ್ ಅಲ್ಲಿಟ್ಟು ಕೃಷಿ ಇತ್ತನತ್ತ ಪೇಂಟೆಗೆ ಬರ್ತದೆ ಈ ಪೇಂಟೆದಾಗಲೇ ಸೀನಿಯರ್ ಹೋಗ್ಬಾರ್ದು ಅಲ್ಲಿದ್ದೇ ಬರೋದು ಎಂಕು ಅಲ್ಪ ಬೇಲೆ ಬೋಂಡ ರಡ್ಡು ಸಾರಾಗೆ ಒಂಜಿ ಸಾರಾಗೆ ಕೊರ್ಪುಣೆ ವಾರೋಟು 5 ಕೋಟಿ ಎತ್ತಾಡು ಇನಿ ಏನು ಸಾರೆ ನಾಡ್ತು 10-20 ಸಾರೆ ಉಂಡು ಇಲ್ಲಾರ್ಟು ಎಂಕ್ಲೆಗೆ ಖರ್ಚಿ ಪೋತು ಬತ್ತನಾಕ್ಲೆಗೆ ಕೆಲವು ಅಗತ್ಯ ವರ್ಷೋಟು ಒಂಜಿ 300-400 ಬೊಂಡೆ ಎತ್ತದೆ ಹೋಗ್ಕೊಂಡು ಅವು ಪೋತುಲ ಒಂಜಿ 1,500 ರೂಪಾಯಿ 1,500 ಸಾರಿಗೆ ಮಾರ್ಯಾರ ಇಕ್ಕೊಂಡು ಅಪ್ಪ ಮಣಿಪಾದ ಕೊಲ್ಲುತ್ತಂಡ ಸಿಕ್ಕುತ್ವ ಒಯ್ಕ್ಲ ಸಾಧನೆ ಬೋಡು ಸಾಧನೆ ಇತ್ತಿನ ನಿಜವಾದ ಆಪುಂಡು ನಾವು ಆಪೂಜಿನ ಅನ್ಪುಣ ಪಕ್ಕಡೆ ಎಡ್ಡೇನೆ ಭಂಗ ಬತ್ತಂಡ ಒಯ್ಟ್ಲ ಇತ ಸೊರಂಗದ ಬೇಲೆಲ್ಲ ಅಂಚಿನ ಅವು ಭಯಂಕರ ಅದಾವ ಪಂಡ ಅಂಚಿ ಆತ ದೂರ ಬೋನಾಗ ಗರ್ಪೆರ ಆಪುಜಿ ಜರಿತು ಊರು ಉಂಡು ಮಣಿ ದಡಿಕೆ ಊರು ಐಕ ಕುಲ್ಲು ದೆತ್ತಿನ ಉಂಡು 25 ಮೀಟ್ರ್ ಕುಲ್ಲು ತೆತ್ತದ ಸೊರಂಗವನ್ನು ಉಂಡಜ್ಜ ಸೂಡು ಒಂದು ನೀರು ಬಲ ಸಿಕ್ಕೊಂಡು ಇದ್ದೆ ಅಂದು ದೇವರ ಆತ ಭಂಗ ಆತನಾಗಿ ಇನಿ ಆಯ್ನ ಫಲ ಎಂಕ್ ದೇವರು ಕೊಡ್ತೇರು ಈಗಲೇ ಮಾಂತೇರ್ಲ ಎಂಕ್ ಈಗ ಬರೆಯರ ಅವಕಾಶ ಕೊಡ್ನೆ ಈಗಲೇ ಮಾಂತೇರ ಧನ್ಯವಾದಗಳು. ಈಗ ನಮ್ಮ ಸಾಧಕ ಪತ್ರಕರ್ತರ ಹೆಸರನ್ನು ಓದಿ ಹೇಳ್ತೇನೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ನಮ್ಮ ಗೌರವ ಸನ್ಮಾನ ಸ್ವೀಕರಿಸಬೇಕು ಅಂತೇಳಿ ಕೇಳ್ತೇನೆ. ಶ್ರೀಯುತ ದಿನಕರ್ ಇಂದಾಜ್. ಇವರು ಹೊಸದಿಗಂತದಲ್ಲಿ ಬಹಳ ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ವಿಶೇಷತೆ ಏನಂದರೆ ಇವರು ಇಂಗ್ಲೀಷಿಂದ ಕನ್ನಡಕ್ಕೆ ಬಹಳ ಸುಲಲಿತವಾಗಿ ತರ್ಜಮೆ ಮಾಡಬಲ್ಲರು. ಅದೇ ರೀತಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ನುರಿತ ಪತ್ರಕರ್ತರು. ಇವರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಜಗನ್ನಾಥ್ ಶೆಟ್ಟಿ ಬಾಳ ಅವರು ಜಯಕಿರಣ ಪತ್ರಿಕೆಯ ಸುದ್ದಿ ವಿಭಾಗದ ಮುಖ್ಯಸ್ಥರು.
ಬಂಟರಯಾನೆ ನಾಡವರ ಮಾತೃ ಸಂಘದ ಉತ್ತಮ ಪತ್ರಿಕೋದ್ಯಮ ಪ್ರಶಸ್ತಿಯು ಇವರಿಗೆ ಲಭಿಸಿದೆ. ಮುಂದೆ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿ, ಇವರು ವಿಜಯ ಕರ್ನಾಟಕದ ಹಿರಿಯ ಉಪಸಂಪಾದಕರು. 2 PhD ಶ್ರೀಶಂಕರ ಪುರಸ್ಕಾರ ಇವರಿಗೆ ಲಭಿಸಿದೆ. ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾರೆ. ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿ. ಮುಂದೆ ಜಿತೇಂದ್ರ ಕುಂದೇಶ್ವರ, ವಿಶ್ವವಾಣಿ ಪತ್ರಿಕೆಯ ಸುದ್ದಿ ವಿಭಾಗದ ಮುಖ್ಯಸ್ಥರು. ಇವರಿಗೆ ಕಳೆದ ಸಾಲಿನಲ್ಲಿ ತಿರುಮಲ ತಾತಾಚಾರ್ಯ ಶರ್ಮ ಪ್ರಶಸ್ತಿ ಲಭಿಸಿದೆ. ಶ್ರೀ ಜಿತೇಂದ್ರ ಕುಂದೇಶ್ವರ. ಮುಂದೆ ಲಕ್ಷ್ಮೀ ಮಚ್ಚಿನ, ಉದಯವಾಣಿಯ ವರದಿಗಾರರು. ಇವರಿಗೆ ಅರೆಹೊಳೆ ಪ್ರತಿಷ್ಠಾನದ ಪ್ರಶಸ್ತಿ, ಹರಿಕೃಷ್ಣ ಪುನರೂರು ಮಾಧ್ಯಮ ಪ್ರಶಸ್ತಿ ಲಭಿಸಿದೆ. ಲಕ್ಷ್ಮೀ ಮಚ್ಚಿನ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ. ಜಿತೇಂದ್ರ ಕುಂದೇಶ್ವರ ಅವರಿಗೆ ಈಗ ಗೌರವ ಸನ್ಮಾನ. ಮುಂದೆ ಲಕ್ಷ್ಮೀ ಮಚ್ಚಿನ, ಕುಂದಾಪುರದ ಉದಯವಾಣಿ ವರದಿಗಾರರು. ಈ ಮೊದಲು ನಮ್ಮ ಬೆಳ್ತಂಗಡಿಯಲ್ಲಿ ಉದಯವಾಣಿ ಪತ್ರಿಕೆಯ ವರದಿಗಾರರಾಗಿದ್ದರು. ಕಲೆ ಸಾಂಸ್ಕೃತಿಕ ಬರವಣಿಗೆಗಳಲ್ಲಿ ಲಕ್ಷ್ಮೀ ಮಚ್ಚಿನ ಅವರು ಸಿದ್ಧಹಸ್ತರು. ಮುಂದೆ ಸುಖೇಶ್ ಶೆಟ್ಟಿ, ವರದಿಗಾರರು, ಕಸ್ತೂರಿ ನ್ಯೂಸ್, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಈ ಬಾರಿಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ. ಮೌನೇಶ್ ವಿಶ್ವಕರ್ಮ, ಇವರು ಕನ್ನಡಪ್ರಭದ ಬಂಟ್ವಾಳ ವರದಿಗಾರರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಮಾಡುವ 2018ನೇ ಸಾಲಿನ ರಾಜ್ಯ ಮಟ್ಟದ ಸಾಂಘಿಕ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಇವರೊಬ್ಬ ಅತ್ಯುತ್ತಮ ರಂಗಕರ್ಮಿ. ರಂಗ ನಾಟಕಗಳಲ್ಲಿ ಸಿದ್ಧಹಸ್ತರಾದ ಇವರು ಅನೇಕ ಕಡೆ ತಮ್ಮ ನಾಟಕ ಪ್ರದರ್ಶನ, ಅದೇ ರೀತಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವಲ್ಲಿ ಇವರು ಬಹಳ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬರು ದಯಾನಂದ ಕುಕ್ಕಾಜೆ, ಇವರು ದೈಜಿ ವರ್ಲ್ಡಿನ ಛಾಯಾಗ್ರಾಹಕರು. JC ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ದಯಾನಂದ ಕುಕ್ಕಾಜೆ. ಅಪುಲ್ ಇರಾ, ವಿಜಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಅಪುಲ್ ಇರಾ. ಗೋವಿಂದರಾಜ ಜವಳಿ, ಛಾಯಾಗ್ರಾಹಕರು, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ಮಂಗಳೂರು. ಇವರಿಗೆ ತುಳುನಾಡ ಕೃಷಿ ಜನಪದೋತ್ಸವ ಪ್ರಶಸ್ತಿ ಲಭಿಸಿದೆ. ದಯವಿಟ್ಟು ಗೋವಿಂದರಾಜ ಜವಳಿ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ, ಇವರೊಬ್ಬರು ಕ್ರೀಡಾ ಪತ್ರಕರ್ತ. ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರಿಗೆ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಕೊನೆಯದಾಗಿ ದಿವಾಕರ ಪದ್ಮುಂಜ, ಇವರು ದಿಗ್ವಿಜಯ ನ್ಯೂಸ್ ಚಾನೆಲ್ನ ಕ್ಯಾಮರಾಮನ್. ದಿ ನ್ಯೂ ಇಂಡಿಯನ್ ಟೈಮ್ಸ್ ಕೊಡಮಾಡುವ ರಾಜ್ಯ ಮಟ್ಟದ ಬೆಸ್ಟ್ ವಿಡಿಯೋ ಜರ್ನಲಿಸ್ಟ್ ಅವಾರ್ಡ್ 2018 ಇವರಿಗೆ ಲಭಿಸಿದೆ. ದಿವಾಕರ ಪದ್ಮುಂಜ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಜಗದೀಶ್ ಚಂದ್ರ ಅಂಚನ್. ಈಗ ದಿವಾಕರ ಪ್ರದರ್ಶನದಲ್ಲಿ ದಿವಾಕರ್ ಪದ್ಮಂಜ ಅವರು ವಿಶೇಷ ಪಾತ್ರದಲ್ಲಿ ಮಿಂಚಲಿದ್ದಾರೆ. ದಿವಾಕರ ಪದ್ಮಂಜ, ಕ್ಯಾಮರಾಮನ್, ದಿಗ್ವಿಜಯ ನ್ಯೂಸ್ ಚಾನೆಲ್, ಮಂಗಳೂರು. ಎಲ್ಲ
ಸಾಧಕ ಮಿತ್ರರಿಗೆ ಪುರಸ್ಕೃತರಿಗೆ ಫೋಟೋಕ್ಕೆ ಬೇಕಾಗಿ ಅಪೇಕ್ಷೆ. ಧನ್ಯವಾದಗಳು. ಗೋಣಿಚೀಲ ಓಟದಲ್ಲಿ ಪ್ರಥಮ ಶ್ರವಣ್ ಕುಮಾರ್ ನಾಳ, ವಿಜಯವಾಣಿ ಪತ್ರಿಕೆಯ ವರದಿಗಾರ. ಇದ್ರೆ ತಕ್ಷಣ ಬರಬೇಕು. ಮಹಿಳೆಯರ ವಿಭಾಗ ಪ್ರಥಮ ರಮಿತಾ ಹೊಸದಿಗಂತ. ಇನ್ನು ಮ್ಯೂಸಿಕಲ್ ಚೇರ್ ವಿಭಾಗ ಪುರುಷರ ವಿಭಾಗದಲ್ಲಿ ಪ್ಯಾರಿಜ್ ವಾರ್ತಾಭಾರತಿ ಪ್ರಥಮ. ಹೆಸರು ಇಂತಿದೆ: ಮಹಾಂತೇಶ್ ಹಿರೇಮಠ್, ಪ್ರವೀಣ್ ಕುಮಾರ್ ನಮ್ಮ ಕುಡ್ಲ, ಹರೀಶ್ ದೇವಾಡಿಗ ಹಾಗೂ ದೀಕ್ಷಿತ್ ಕನ್ನಡಪ್ರಭ. ಇನ್ನು ಕೊನೆಯದಾಗಿ ಅತ್ಯಂತ ರೋಮಾಂಚಕಾರಿಯಾಗಿ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ ನಮ್ಮ ಕುಡ್ಲ ತಂಡ ಪ್ರಥಮ ಸ್ಥಾನ. ತಂಡದ ಕ್ಯಾಪ್ಟನ್ ಹಾಗೂ ಸದಸ್ಯರು ಬಂದು ಬಹುಮಾನವನ್ನು ಅತಿಥಿಗಳಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಲೀಲಾ ಶಕರ್ಕೇರ್ ಅವರು ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ದ್ವಿತೀಯ ಪ್ರೆಸಿಡೆಂಟ್ 11 ತಂಡದ ನಾಯಕ ಹಾಗೂ ಸದಸ್ಯರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆ ತಂಡದ ನಾಯಕ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಹಾಗೂ ತಂಡದ ಸದಸ್ಯರು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬಹುಮಾನ ಪಡೆದ ಎಲ್ಲ ಕ್ರೀಡಾಳುಗಳಿಗೂ ಅವರನ್ನು ಗೌರವಿಸುತ್ತೇವೆ. 90% ಹೆಚ್ಚು ಅಂಕ ಪಡೆದವರಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹವನ್ನು ಮಾಡ್ತೇವೆ. ಈ ವರ್ಷ ಗ್ರೀಷ್ಮಾ ಶೆಟ್ಟಿಯವರು SSLCಯಲ್ಲಿ 93.6% ಅಂಕ ಪಡೆದು ಉತ್ತಮ ಸಾಧನೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಗ್ರೀಷ್ಮಾ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಅವರ ದುಡಿಮೆ ಇದೆ, ಆ ಸಂಗೀತದ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಅವರನ್ನು ನಾವು ಆತ್ಮೀಯರಾಗಿ ನೋಡಿದಾಗ ಗೊತ್ತಾಗ್ತದೆ. ಅಂತಹ ದೊಡ್ಡ ಸಾಧಕರು ನಮ್ಮ ಜೊತೆಗೆ ಇವತ್ತು ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕು ಅಂತ ತಮ್ಮ ಮುಂದೆ ವಿನಯಪೂರ್ವಕವಾಗಿ ವಿನಂತಿಸ್ತೇನೆ. ಯಾಕೆಂದರೆ ನಂದು ಪತ್ರಕರ್ತರ ಸಂಬಂಧ ತುಂಬ ಹಳೆಯದು. ನಾನು ಆ್ಯಕ್ಚುಲಿ ಈ ಚಿತ್ರರಂಗ ಅಥವಾ ಯಾವುದು ಸೇರೋ ಮುಂಚೆ ನಾನು ಪತ್ರಕರ್ತರ ಜೊತೆ ಇದ್ದಿದ್ದು. ಇಲ್ಲಾಗಲಿ ಬೆಂಗಳೂರಲ್ಲ, ಇಲ್ಲಿ ಐ ಥಿಂಕ್ ಮನೋಹರ್ ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿದೆ, ಮನೋಹರ್ ಪ್ರಸಾದ್ ಅವರು. ಅಣ್ಣು ನನ್ನ ಸ್ನೇಹಿತ. ಈಗ ನಮ್ಮ ರವಿ ಅವರು, ಹರೀಶ್ ಅವರೆಲ್ಲ ನಾವು ಕಾಲೇಜ್ ಟೈಮ್ ಫ್ರೆಂಡ್ಸು. ಸೊ ನಾನು ಯಾವುದಿದು ನನಗೆ, ನಾನು ಇದು ಮನೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನನ್ನ ಬೆಳವಣಿಗೆ ತುಂಬ ಜನ ಕಾರಣರಿದ್ದಾರೆ ಅದಕ್ಕೆ. ಅದರಲ್ಲಿ ನನ್ನ ಲೆಕ್ಕದಲ್ಲಿ ನಮ್ಮ ಮಂಗಳೂರು ಮೀಡಿಯಾ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ. ನನಗೆ ಮೊದಲು ಹೆಸರು ತರೋಕ್ಕೆ ನನ್ನ ಸಪೋರ್ಟ್ ಮಾಡಿದ ಭಾಳ ಜಗನ್ನಾಥ್ ಶೆಟ್ರು ಇದ್ದಾರೆ ಇಲ್ಲಿ, ನನಗೆ ಪೂರ್ಣ ಅವರಿದ್ದಾರೆ, ನನ್ನ ಫೋಟೋ ತೆಗೆದಾಕಿದ ಅಣ್ಣು, ಯಜ್ಞ, ದಯಾನಂದ್ ಪೈಡೆ, ತುಂಬ ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಆ್ಯಕ್ಚುಲಿ ಅವ್ರಿಗೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸು, ಬಟ್ ಚಿತ್ರರಂಗ ಸೇರಿದ ನಂತರ ಬೆಂಗಳೂರಲ್ಲಾಗಲಿ ನಾವೆಲ್ಲ ಜೊತೆಗೆ ಬಂದವರು. ಈಗ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಶಣೈ, ಉದಯ ಮರ್ಕಿಣಿ, ಜೋಗಿ ಎಲ್ಲ ಮಂಗಳೂರಿನವರೇ ಎಲ್ಲ ಅಲ್ಲಿ ನನಗೆ ರೆಗ್ಯುಲರ್ ಫ್ರೆಂಡ್ಸ್ ಆಗಿದ್ದರು. ಸೊ ನನಗೆ ಪತ್ರಕರ್ತರ ಅಂದ ಕೂಡಲೇ ನನಗೆ ತುಂಬ ಹತ್ತಿರ. ನಾವು ಇನ್ನೂ ನೆನಪಿದೆ, ಮೊನ್ನೆ ಮಾತಾಡುವಾಗ ಅಣ್ಣವ್ರು ಹೇಳ್ತಾ ಇದ್ರು, ಸ್ಟಾರ್ಟಿಂಗ್ ಮಾಸ್ಟರ್ ಸ್ಟುಡಿಯೋ ಮಾಡುವಾಗ ಎಲ್ಲ ರಾತ್ರಿ ಹಗಲು ಕೆಲಸ ಮಾಡ್ತಾಯಿದ್ವಿ. ಆವತ್ತು ರಾತ್ರಿ ಹಗಲು ಮಾಡ್ತಾಯಿದ್ವಿ. ಫಸ್ಟ್ ಮಂಗಳೂರಲ್ಲಿ ಯಾವುದು ಫಸ್ಟ್ ವಿಡಿಯೋ ನ್ಯೂಸ್ ಅಂತ ಮಾಡ್ತಾಯಿದ್ವಿ. ಅಂದರೆ ಒಂದೊಂದು ಈ ರೆಕಾರ್ಡ್ ಮಾಡಿ ಒಂದು
ಆ ಕ್ಯಾಸೆಟನ್ನು ಎಲ್ಲ ಸ್ಟುಡಿಯೋಗಳಿಗೆ ಕೊಡೋದು, ಎಲ್ಲ ಅಲ್ಲೆಲ್ಲಿ ಕೇಬಲ್ ಇದ್ದರೆ ಅಲ್ಲೆಲ್ಲಿ ಪ್ಲೇ ಮಾಡೋದು. ತುಂಬ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ಈ ವಿಡಿಯೋ ಜರ್ನಲಿಸಮ್ ಸ್ಟಾರ್ಟ್ ಆಗೋ ಮುಂಚೆ ಮಾತಿದು. ಬಟ್ ಇವತ್ತು 100% ಮುಂಚೆ ಇಟ್ ವಾಸ್ ಓನ್ಲಿ ಪ್ರಿಂಟ್ ಮೀಡಿಯಾ, ಇವತ್ತು ವಿಡಿಯೋ ಇದೆ. ಇವತ್ತು ಎಲ್ಲದಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಇಸ್ ಗೆಟಿಂಗ್ ವೆರಿ ಪವರ್ಫುಲ್ ನೌ ಇಟ್ ಈಸ್. ನನ್ನ ಲೆಕ್ಕದಲ್ಲಿ ಈವನ್ ಫಿಲ್ಮ್ ರಿವ್ಯೂಸು ಐ ಡೋಂಟ್ ನೋ ಏನಕ್ಕೆ ಗೊತ್ತಿಲ್ಲ, ರೆಗ್ಯುಲರ್ ನ್ಯೂಸ್ ಮೀಡಿಯಾ ನಂಬೋ ಬದಲು ಜನರು ಒಂದಷ್ಟು, ಈಗ ಬಾಂಬೆಯಲ್ಲಿ ಒಂದಷ್ಟು ಜನ ಇದ್ದಾರೆ, ಅವರ ಟ್ವೀಟನ್ನು ನಂಬ್ತಾರೆ. ಫಸ್ಟ್ ಬಂದರೆ ಅವನೇನು ಟ್ವೀಟ್ ಮಾಡಿದ್ದಾನೆ. ಸೊ ಅಂಥವರು ಕೆಲವರು ಅವರನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಕೆಲವು ಪರ್ಟಿಕ್ಯುಲರ್ ಒಂದಷ್ಟು ಟ್ವೀಟ್ ಮಾಡೋರು ಅವ್ರು ಟ್ವೀಟ್ ಮಾಡಿ ಚೆನ್ನಾಗಿದೆ ಅಂದರೆ 100% ಜನ ಹೋಗ್ತಾರೆ. ಸೊ ಅದೇ ಥರ ನನ್ನ ಲೆಕ್ಕದಲ್ಲಿ ಮುಂಚೆ ಇದೇ ಇದರಲ್ಲಿತ್ತು, ನಮ್ಮ ರೆಗ್ಯುಲರ್ ನ್ಯೂಸ್ ಮೀಡಿಯಾದಲ್ಲಿತ್ತು. ಬಟ್ ಈಗ ಚೇಂಜ್ ಆಗಿದೆ. ಈಗ ಒಂದಲ್ಲಿ ಚೆನ್ನಾಗಿದೆ ಅಂತ ಬರುತ್ತೆ, ಇನ್ನೊಂದರಲ್ಲಿ ತುಂಬ ಕೆಟ್ಟದಾಗಿದೆ ಅಂತ ಬರುತ್ತೆ. ಸೊ ದೇರ್ಸ್ ಆ ಬ್ಯಾಲೆನ್ಸ್ ಇಲ್ಲ. ಸೊ ಇನ್ನು ನಾನು ಹೇಳಬೇಕಂದ್ರೆ ಪತ್ರಕರ್ತರು ಮತ್ತು ಶಿಕ್ಷಕರು ನನ್ನ ಲೆಕ್ಕದಲ್ಲಿ ಮುಂದಿನ ಜನ್ರೇಷನನ್ನು ಚೇಂಜ್ ಮಾಡಬೇಕಾದ್ರೆ, ಇವತ್ತು ವಿ ಜಸ್ಟ್ ಟಾಕ್ ಅಬೌಟ್ ಆಲ್ ನೆಗೆಟಿವಿಟೀಸ್ ಆಫ್ ನಾವು ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಡೆಫಿನೆಟ್ ಆಗಿ ನನ್ನ ಲೆಕ್ಕದಲ್ಲಿ ನೆಕ್ಸ್ಟ್ ಚೇಂಜ್ ಮಾಡಬೇಕಾದ್ರೆ ಇಟ್ಸ್ ಓನ್ಲಿ ಜರ್ನಲಿಸಮ್ ಆ್ಯಂಡ್ ಶಿಕ್ಷಕರು ಮಕ್ಕಳನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ. ನನಗೆ ಸಿಂಪಲ್ ಎಕ್ಸಾಂಪಲ್ಸ್ ಅಂದರೆ, ಮಂಗಳೂರಲ್ಲಿ ಒಂದು ಟೈಮಲ್ಲಿ ಮಂಗಳೂರು ಅಂದ ಕೂಡಲೇ ರೌಡಿಸಮ್ ಅಥವಾ ಎಲ್ಲ ಸ್ವಲ್ಪ ನೆಗೆಟಿವ್ ಇತ್ತು. ಕಾರಣ ಐ ಥಿಂಕ್ ಆ ಟೈಮಲ್ಲಿ ಅದು ಜರ್ನಲಿಸಮ್. ಬೆಂಗಳೂರಲ್ಲಿ ಒಂದೆರಡು ಪೇಪರ್ಸ್ ಇತ್ತು, ನಾಟ್ ರೆಗ್ಯುಲರ್ ಡೈಲಿ ಪೇಪರ್ ಅಲ್ಲ. ಮಂಗಳೂರಲ್ಲಿ ಒಂದೆರಡು ಈವ್ನಿಂಗರ್ಸ್ ಇತ್ತು. ಒಂದರಲ್ಲಿ ಹೆಸರು ಬಂದ ತಕ್ಷಣ ಒಂದಷ್ಟು ಜನ ಈಸಿ ಹೆಸರು ಮಾಡೋಕ್ಕೆ ನನ್ನೆಲ್ಲ ಪುದಾರ ಬರ್ಕೊಂಡು ಬೈಯದ ಪೇಪರ್ ಇಡು ಅಂತ. ಸೊ ಸುಮ್ಮನೆ ಎಲ್ಲರೂ ಸ್ವಲ್ಪ ಗಲಾಟೆ ಮಾಡೋರು. ಸೊ ನಾವೀಗ ಸಾಧನೆ ಅಂತ ಹೇಳ್ತೀವಲ್ಲ, ಈಗ ಆ್ಯಕ್ಚುಲಿ ಇಟ್ಸ್ ಹೌ ವಿ ಪ್ರಮೋಟ್ ಇಟ್. ನನ್ನ ಲೆಕ್ಕದಲ್ಲಿ ಹಠ ಬಿಟ್ಟದ ಇವತ್ತು ನಮ್ಮ ಮಾಲಿಂಗ ನಾಯಕರಿದ್ದಾರೆ, ರಿಯಲ್ ಹೀರೋ ಹೇಳ್ಬೇಕಂದ್ರೆ. ನಾವು ಹಿಸ್ಟ್ರಿಯಲ್ಲಿ ನೋಡಿದ್ರೆ ತುಂಬ ಹಠ ಮಾಡಿ ಸಾಧನೆ ಮಾಡಿದವರು ಯಾರಂತ ಬರುತ್ತೆ ಹೆಸರು? ಮೊಹಮ್ಮದ್ ಗೋರಿ 17 ಸಲ ಸೋತು 19ನೇ ಸಲ ಗೆದ್ದ ಅಂತ. ಇದು ನಮ್ಮ ಇತಿಹಾಸ ಆ್ಯಕ್ಚುಲಿ. ಅದರಲ್ಲಿ ಇನ್ನೊಂದು ನಾವು ಹೇಳಲ್ಲ, ದಟ್ಸ್ ಹೌ ವಿ ಪ್ರೆಸೆಂಟ್ ಇಟ್. ಆ್ಯಕ್ಚುಲಿ ಪ್ರೆಸೆಂಟೇಷನ್ ಮೇಲೆ ಹೋಗೋದು. 17 ಸಲ ಸೋತಿದ್ದಾನೆ, ಸೋತು ಜೀವ ಸಮೇತ ಅವನನ್ನು ಬಿಟ್ಟು ಕಳಿಸಿದ್ದಾನೆ ಪೃಥ್ವಿರಾಜ್ ಚೌಹಾಣ್. 15 ಸಲ ಗೆದ್ದಾಗ ಕೊಂದುಬಿಟ್ಟ. ಅವನನ್ನು ನಾವು ಮಾದರಿ ಅಂತೀವಿ. ಆದರೆ ಮಾಲಿಂಗ ನಾಯಕರು ಯಾವುದೇ ಸಹಕಾರ ಇಲ್ಲದೆ ಬೆಳಿಗ್ಗೆ ಕೂಲಿ ಮಾಡಿ, ರೈತರ ಅಂದ ಕೂಡಲೇ ನಮಗೆ ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಬಿಲ್ಲು, ಫ್ರೀ ಲೋನ್ ವೇವರು ಎಲ್ಲ ಕೇಳುವಾಗ ಈ ಸ್ವಾಭಿಮಾನ ಬಿಡದೆ ಆಗದೇ ಇರೋ ಕೆಲಸ, ಇದು ಗ್ಯಾರಂಟಿ ಇಲ್ಲ, ಆಗುತ್ತಾ ಇಲ್ವೋ ಗ್ಯಾರಂಟಿ ಇಲ್ಲ, ಈ ಗ್ಯಾರಂಟಿ ಇಲ್ಲದೆ ಕೆಲಸ ಮಾಡಿ ಅದರಲ್ಲಿ ಯಶಸ್ಸು ಸಾಧನೆ ಮಾಡೋದಲ್ಲ, ಅದು ತಮಾಷೆ ಅಲ್ಲ. ಈಗ ನಾವು ಓಕೆ ಸಾಧನೆ ಅಂತ ಹೇಳಿದ್ದೀವಿ, ಓಕೆ, ಬಟ್ ನಮ್ಗೆ ಹುಚ್ಚಿತ್ತು, ನಮಗೆ ಆ ಸಾಧನೆಯಲ್ಲಿ ಖುಷಿ ಇತ್ತು. ಅವ್ರಿಗೆ ಏನು ಖುಷಿ ಇತ್ತು ಗೊತ್ತಿಲ್ಲ, ಬಟ್ ನಾವು ಖುಷಿ ಪಡ್ತಾ ಇದ್ವಿ ಇಡೀ ಜರ್ನಿಯಲ್ಲಿ. ನಾವು ಆ್ಯಕ್ಚುಲಿ ನಾನು ಈ ವರ್ಷಕ್ಕೆ 30 ವರ್ಷ ಆಯಿತು ನಾನು ತುಳು ಚಿತ್ರರಂಗಕ್ಕೆ ಎಂಟ್ರಾಗಿ. 88ನೇ ಇಸ್ವಿಯಲ್ಲಿ ಮೂರ್ತಾಗಿದ್ದು. ಐ ಡೋಂಟ್ ನೋ 88 or 89 ರಿಲೀಸ್ ಆಯಿತು ಪಿಕ್ಚರ್ ಅದು. ಸೊ ವಿ ಹ್ಯಾವ್ ದ ಫನ್ ಆಫ್ ಡೂಯಿಂಗ್ ಇಟ್. ಬಟ್ ಇವತ್ತು ನಿಜ ಹೇಳ್ತೇನೆ, ಮಾಧ್ಯಮದವರಂದರೆ ಎಲ್ಲ ಬಲ್ಲವರು ಅಂತ. ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಸಣ್ಣ ಊರಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಾದಷ್ಟು ಯಾವುದು ಬರಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಸೊ ಅಂಥವರನ್ನು ಹುಡುಕಿ ನನಗೆ ಅವರನ್ನು ರೆಕಮೆಂಡ್ ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಅವನಿಗೊಂದು ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಬೇರೆ ಯಾರಿಗೆ ಪ್ರಶಸ್ತಿ ಕೊಟ್ಟರೆ ಯಾವುದು ಅವ್ರಿಗೆ 11ರಲ್ಲಿ 12 ಅಥವಾ ಇಷ್ಟು ಪ್ರಶಸ್ತಿ ಬರ್ತಾ ಇರುತ್ತೆ, ಅವರಿಗೆ ಥ್ರಿಲ್ ಸಿಗಲ್ಲ. ಬಟ್ ಇಂಥವ್ರನ್ನು ಗುರುಸಿದ ತಕ್ಷಣ ಪ್ರತಿಯೊಬ್ಬರಿಗೆ ನಾನು ಹೇಳೋದು, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಒಂದು ಛಲ ಬರುತ್ತೆ, ಓಕೆ ಏನೋ ಮಾಡಬೇಕು, ಆಗದೆ ಇರೋ ವಿಷಯನ ಮಾಡ್ಬೋದು ಅಂತ ಛಲ ಬರುತ್ತೆ ಅಂತ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ರವೀಂದ್ರ ಅವ್ರು ಹೇಳಿದ್ರು ಏನೋ ಈ ಪ್ರಶಸ್ತಿಗೆ ಒಂದು ಗೌರವ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಪ್ರಶಸ್ತಿಗೆ ಒಂದು ಗೌರವ ಸಣ್ಣ ಸಾಧನೆ ಅಲ್ಲ ಅದು ಏನೋ ಒಂದು ತಮಾಷೆಗೆ ನಾವು ಮಾಡಿ, ಅಥವಾ ಏನೋ ಒಂದು ಎಲ್ಲರೂ ಮಾಡಿದ್ದನ್ನು ನಾನು ಮಾಡಿ, ನೆಕ್ಸ್ಟ್ ಇದನ್ನು ನಾನು ಮಾಡಿದ್ದೀನಿ. ಮೌಂಟ್ ಎವರೆಸ್ಟ್ ಹತ್ತೋದು ಬೇರೆಯವ್ರು ಮಾಡಿ ಆದಮೇಲೆ. ಬಟ್ ಮೊದಲೊಬ್ಬ ಮಾಡ್ತಾನಲ್ಲ, ಆ ಒಂದು ಐಡಿಯಾ ನಾನು ಹೇಳೋದು ಎಕ್ಸ್ಪೀರಿಯನ್ಸಲ್ಲಿ, ಕಾಮನ್ ಸೆನ್ಸಲ್ಲಿ ಬರೋದು ಅದು. ಓಕೆ, ಕೊರೆದ್ರೆ ನೀರು ಬರುತ್ತೆ, ನನಗೂ ಗೊತ್ತಿಲ್ಲ ಕೊರೆದ್ರೆ ನೀರು ಬರುತ್ತೆ ಅಂತ. ಸೊ ನನ್ನ ಪಕ್ಕದಲ್ಲಿ ಕೇಳ್ತಾ ಇದೆ, ಒಂದು ವೇಳೆ ಮಣ್ಣು ಡ್ರಾಪ್ ಆದರೆ ಅಂತ. ಇಲ್ಲ, ಅದು ಜಾಸ್ತಿ ಮುರಕಲ್ಲು, ಮಣ್ಣು ಡ್ರಾಪ್ ಆಗಲ್ಲ, ಬಟ್ ಕೊರಿಯೋದು ಮೆಲ್ಲ ಕೊರಿಬೇಕಂದ್ರು. ಇದೇ
ಇವರು ಬೇರೆ ದೇಶದಲ್ಲಿದ್ದರೆ ಡೆಫಿನೆಟ್ ಆಗಿ ಇದು ಯಾವುದೋ ಆಸ್ಕರ್ ವಿನ್ನಿಂಗ್ ಮೂವಿ ಆಗ್ತಾ ಇತ್ತು. ಪ್ರತಿಯೊಂದು ದಿನದ ಕಥೆಯನ್ನು ಅದು ಹೆಂಗೆ ಕೊರಿಯೋದು ಹೆಂಗೆ ಮಾಡೋದು ಹೇಳಿ ಅದನ್ನು ನನ್ನ ಚಿತ್ರ ಡೆಫಿನೆಟ್ ಆಗಿ ಮಾಡ್ತಾ ಇದ್ರು. ಇವತ್ತು ನಿಜ ಹೇಳ್ಬೇಕಂದ್ರೆ ಪತ್ರಕರ್ತರ ಸಂಘಕ್ಕೆ ಒಂದು ದೊಡ್ಡ ದಿನ. ಒಂದೊಂದು ಖುಷಿ ಆಯಿತು, ಯಾವುದೇ ಅಲ್ಲ ನಮ್ಮ ಗೇಮ್ಸ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ತುಂಬ ಒಳ್ಳೆಯ ವಿಷಯ, ಯಾಕಂದರೆ ಎಲ್ಲರೂ ಜೊತೆ ಸೇರಿ ಅದರಲ್ಲಿ ಸಿಗುವ ಆನಂದನೂ ಬೇರೆ. ನಾನು ಹೇಳೋದು ನೆಕ್ಸ್ಟ್ ಟೈಮ್ ಯಾವುದೋ ನಿಮ್ಮ ಫ್ಯಾಮಿಲಿಗಳನ್ನು ಎಲ್ಲ ಪತ್ರಕರ್ತರ ಫ್ಯಾಮಿಲಿಗಳನ್ನು ಇನ್ವಾಲ್ವ್ ಮಾಡಿ. ಸೊ ಇಟ್ ವಿಲ್ ಬಿ ಎ ಲಿಟಲ್ ಬಿಗರ್, ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ. ನಿಜವಾಗಿ ನನಗೆ ಇಲ್ಲಿ ಬಂದಿದ್ದು ಖುಷಿ ಆಯಿತು. ಒಂದು ಖುಷಿ ಅಂದರೆ ಎಲ್ಲರೂ ನನ್ನ ಹಳೆ ಸ್ನೇಹಿತರು ಸಿಗ್ತಾರೆ ಅಂತ. ಸೊ ಇವತ್ತು ತುಂಬ ನನ್ನ ಹಳೆ ಸ್ನೇಹಿತರು ಸಿಕ್ಕಿದ್ರು, ಅದೇ ನನಗೆ ಇಲ್ಲಿ ಬರೋದು ಖುಷಿ ಆಯಿತು. ಸೊ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು. ಸಾಧನೆಗಾಗಿ ಈ ವರ್ಷ ಪ್ರಶಸ್ತಿಯನ್ನು ಪಡೆದಲ್ಲದೆ ನಮ್ಮ ನಿರಂತರ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಹಿರಿಯರಾಗಿ ಈ ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಮನೋಹರ್ ಪ್ರಸಾದ್ ಅವರು ಕಾರ್ಯನಿಮಿತ್ತ ಆ ಸಂದರ್ಭ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಈಗ ಉಪಸ್ಥಿತರಿದ್ದಾರೆ. ಎಲ್ಲರ ಉಪಸ್ಥಿತಿಯಲ್ಲಿ ಅವರಿಗೆ ಪ್ರೆಸ್ ಕ್ಲಬ್ ವತಿಯಿಂದ ಗೌರವಿಸಲ್ಪಡುವ ಸಂದರ್ಭ. ವೆಂಕಟೇಶ್ ಬಾಳಿಗ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರ ಉಪಸ್ಥಿತಿಯಲ್ಲಿ ಮನೋಹರ್ ಪ್ರಸಾದ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರುವಂತಹ 3 ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಪ್ರೀತಿ ಪಾತ್ರರಾಗಿರುವ ಅನ್ನು ಮಂಗಳೂರವರೇ, ಗೆಳೆಯ ಶ್ರೀನಿವಾಸ್ ಅವರೇ, ಶ್ರೀನಿವಾಸ್ ಯಾನೆ ಶಿನ್ನ ಅವರೇ, ಮತ್ತು ಪ್ರೀತಿ ಪಾತ್ರ ಆನಂದ್ ಶೆಟ್ರೆ, ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ. ಹಾಗೆಂತ ಈ ಸನ್ಮಾನದ ನಿರೀಕ್ಷೆಯಲ್ಲಿ ನಾನು ಇರಲಿಲ್ಲ. ನನಗೆ ಬೆಳಿಗ್ಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗೆ ಒಂದು ಶುಭಾಶಯಗಳನ್ನು ಹೇಳಿ ಹೋಗೋಣ ಅಂತ ಬಂದಾಗ ನನಗೆ ಒತ್ತಾಯಪೂರ್ವಕವಾಗಿ ಸನ್ಮಾನದ ಗೌರವವನ್ನು ಕೊಟ್ಟಿರುವ 3 ಸಂಸ್ಥೆಗಳ ಎಲ್ಲರಿಗೂ ಮತ್ತು ಒಂದಿಷ್ಟು ನನ್ನ ಚಡಪಡಿಕೆಯನ್ನು ಸಹಿಸಿದ ನನ್ನ ಎಲ್ಲ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಪ್ರಾಯಶಃ ಇನ್ನು ಈ ಸನ್ಮಾನ ನನಗೆ ಬೇಕು ಇತ್ತು ಒಂದು ದೃಷ್ಟಿಯಲ್ಲಿ. ಇನ್ನೊಂದು ದೃಷ್ಟಿಯಲ್ಲಿ ಮನೆಯಲ್ಲಿ ಅಪರೂಪಕ್ಕೆ ಕೆಲವರು ಅತಿಥಿಗಳು ಕಾಯ್ತಾ ಇದ್ದಾರೆ ಊಟಕ್ಕೆ. ಈ ದ್ವಂದ್ವಗಳ ನಡುವೆ ಪ್ರಶಸ್ತಿ ಇರಲಿ, ಇನ್ನು ಮುಂದೆ ನಾನು ಈ ಪ್ರಶಸ್ತಿ ಸ್ವೀಕಾರಕ್ಕೆ ಇರ್ತೇನೋ ಇಲ್ವೋ ಅಂತ ನನಗೆ ಧೈರ್ಯ ಇಲ್ಲ. ಹಾಗಾಗಿ ಭಾಳ ಪ್ರೀತಿಯಿಂದ ಇದನ್ನು ಸ್ವೀಕಾರ ಮಾಡಿದ್ದೇನೆ. ಮೇ ಬಿ ಲಾಸ್ಟ್ ಅವಾರ್ಡ್. ಲಾಸ್ಟ್ ಟೈಮ್ ಚಿನ್ನ ಹೇಳ್ತಾ ಇದ್ರು, ಪ್ರತಿ ವರ್ಷ ಕರೆಯುವಾಗ ಸ್ಪೋರ್ಟ್ಸ್ ಡೇಗೆ ಅವರು ಪ್ರತಿ ವರ್ಷ ಹೇಳ್ತಾ ಇದ್ದಾರೆ ಇದು ಲಾಸ್ಟು ಅಂತ. ಅದಕ್ಕೆ ಮೊನ್ನೆ ರಿಯಲ್ ಲಾಸ್ಟ್ ಅಂತ ಅವರಿಗೆ ನಾನು ಹೇಳಿದ್ದೆ. ಎನಿವೆ, ನಿಮ್ಮ ಪ್ರೀತಿಗೆ ಕೃತಜ್ಞ. ಪ್ರಾಯಶಃ ನನ್ನಷ್ಟು ಅದೃಷ್ಟವಂತ ಪತ್ರಕರ್ತ ಬೇರೆ ಯಾರೂ ಇಲ್ಲ ಅಂತ ನಾನು ಭಾವಿಸ್ತಾ ನಿಮ್ಗೆಲ್ರಿಗೂ ಕೃತಜ್ಞನಾಗಿದ್ದೇನೆ. ಹಾಗೆ ಯಕ್ಷಗಾನ ಅದ್ಭುತವಾದಂಥ ಪ್ರದರ್ಶನ ನೀಡಿದಂಥ ಕಲಾವಿದರಿಗೆ, ಹಾಗೆ ಒಂದಿಷ್ಟು ರಸಾಭಾಸಕ್ಕೆ ಕಾರಣನಾದ ನನ್ನನ್ನು ಕ್ಷಮಿಸಬೇಕಂತ ಕೇಳ್ತಾ, ನನಗೆ ಈ ಗೌರವಕ್ಕೆ ನಾನು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ. ಖಾದರ್ ಶಾ ಅವರಿಗೂ ಕೃತಜ್ಞತೆಗಳು. ಶ್ರೀ UK ಕುಮಾರನಾಥ್ ಅವರಿಗೆ, ಸಾಧಕ ಪತ್ರಕರ್ತರೆಲ್ಲರಿಗೂ ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜಿ ಅವರಿಗೂ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಆನಂದ್ ಶೆಟ್ಟಿ ಅವರಿಗೂ, ಪ್ರೆಸ್ ಕ್ಲಬ್ಬಿನ ಸಿಬ್ಬಂದಿ ವರ್ಗಕ್ಕೂ ಕೃತಜ್ಞತೆಗಳು. ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಸಿಕೊಟ್ಟ ದಯಾನಂದ ಕುಡುಪು ಬಳಗಕ್ಕೆ ಕೃತಜ್ಞತೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೆ, ವಿವಿಧ ಪತ್ರಿಕೆ ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಅಧಿಕಾರಿಗಳಿಗೆ
ಮೂರು ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಭಾಂಗಣವನ್ನು ಒದಗಿಸಿಕೊಟ್ಟ ಗುರುವಾಚಾರ್ಯನ ಧರ್ಮಗುರುಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು. मिल जाए मुझको अगर साथ तेरा तो भूलूं मैं सारा जहां. सोगाड़ा तारा चबीला तारा रंगीला तारा रंग भेद जुए तारी बात. सोगाड़ा तारा ओए चबीला तारा ओए रंगीला तारा रंग भेद जुए तारी बात रे. सोगाड़ा तारा ओए चबीला तारा ओए रंगीला तारा रंग भेद जुए तारी बात रे. बुरे दिल बेफिक्रे अंदाजों में निकले. बुरे दिल बेफिक्रे बुरे दिल बेफिक्रे बुरे दिल बेफिक्रे अंदाजों में निकले. बुरे दिल बेफिक्रे रात भर झूमेंगे आसमां घूमेंगे चांदियां झूमेंगे तारों के मारेंगे फेरे. बुरे दिल बेफिक्रे बुरे दिल बेफिक्रे अंदाजों में निकले. बुरे दिल बेफिक्रे These memories and fears and thoughts wander. Je suis fou de toi. नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई. नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई. ऐसे खेचे दिल के पेचे गले ही पड़ गए ओए. नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई. उड़ती पतंग जैसे मस्त मलंग जैसे मस्त से चढ़ गई. हमको तुरंत ऐसे लगती करंट जैसे निकला वारंट जैसे अभी अभी उतरा होने जैसे डरंट जैसे. नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई. नशे से चढ़ गई ओए. नमस्ते बहनों और भाइयों, बड़े ही कम शब्दों में आपको सुनाना चाहता हूँ उस साल का लोकप्रिय गीत ये सलाम ले जाता हुआ उड़न खटोला और बीन बजाती हुई नागिन.
your body, girl. बजाती हुई नागिन। Yo! वो बदल गया। जैसा हुस्न छुपाया हर अदा में नूर है आया साथ मरे और 77 गाया प्रेम तो रब को क्यों ऐसा बनाया तेरा जिससे पड़ गया पाला अच्छे को गलत कर डाला तेरा नहीं तेरा कोई दोष दोष तेरा हुस्न ही जबरदस्त दस्त तू चीज बड़ी है मस्त मस्त तू चीज बड़ी है मस्त तू चीज बड़ी है मस्त मस्त मैं चीज बड़ी हूँ मस्त